ಮಾತಾಜಿ. ಓಕೆ, ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಪೂರ್ಣ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಾ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्णा चैतन्य प्रभु नित्यानंद श्री अद्वैत गदाधार श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. हरे कृष्ण माताजी. हरे कृष्णा हरे कृष्ण माताजी. हरे कृष्ण माताजी. ಸ್ಕ್ರೀನ್ ಬಂತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಸ್ಟಕ್ ಆಗಿದೆ ಅದು. ಓಕೆ ಓಕೆ, ಹೋಯ್ತು ಮಾತಾಜಿ. ಇವಾಗ ಈಗ ಬಂತಾ ಅಂತೇಳಿ? ಹಾ, ಬಂತು ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಸ್ಕ್ರೀನ್ ಬಂತು. ಅದೇ ವೈದಿಕ ಸಾಹಿತ್ಯಗಳನ್ನು ಅನುವಾದಿಸುವುದಕ್ಕಿಂತ ಹೆಚ್ಚಾಗಿ ಶ್ರೀಲ ಪ್ರಭುಪಾದರು ಪಶ್ಚಿಮ ದೇಶಕ್ಕೆ ಬಂದು ಆ ವೈದಿಕ ಸಾಹಿತ್ಯವನ್ನು ಆಧರಿಸಿದ ಬದುಕನ್ನು ಬಾಳುವ ಬಗೆಯನ್ನು ನಿರ್ಮಾಣ ಮಾಡುವ ಕಾರ್ಯವನ್ನು ನ್ಯೂಯಾರ್ಕ್ ನಗರದಿಂದ ಆರಂಭಿಸಿದ್ದರು. ಇದರ ಪರಿಣಾಮವಾಗಿ ತೀರ ಪ್ರಾಪಂಚಿಕರಾಗಿದ್ದ ಅಮೆರಿಕನರನ್ನು ತ್ಯಾಗ ಬುದ್ಧಿಯ ಭಕ್ತಿ ಸೇವೆಯ ಮಟ್ಟಕ್ಕೆ ತರುವುದರಲ್ಲಿ ಅವರಿಗೆ ನೇರವಾದ ಅನುಭವವಿತ್ತು. ಆದುದರಿಂದ ಇವರ ಗ್ರಂಥಗಳು ಈ ಪ್ರಾಯೋಗಿಕ ಅನುಭವಗಳನ್ನೇ ಪ್ರತಿಧ್ವನಿಸುತ್ತವೆ. ಎಷ್ಟೋ ಕಡೆ ಅವರು ತಮ್ಮ ಭಾವಾರ್ಥಗಳಲ್ಲಿ ಪ್ರಾಪಂಚಿಕ ಸಮಾಜಕ್ಕೆ ಆಧ್ಯಾತ್ಮಿಕ ತತ್ವಗಳನ್ನು ಪರಿಚಯಿಸಲು ಹೊರಟ ತಮ್ಮ ಕಷ್ಟಗಳನ್ನೂ ಸಫಲತೆಗಳನ್ನೂ ಹೇಳಿಕೊಂಡಿದ್ದಾರೆ. ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ ನಾರದರು ದಕ್ಷನ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಿದ ಸಂದರ್ಭದಲ್ಲಿ ದಕ್ಷನು ನಾರದರನ್ನು ಶಪಿಸಿದ ಕಥೆಯನ್ನು ನಿರೂಪಿಸಿದ್ದಾರೆ. ಮತ್ಸರಗ್ರಸ್ತನಾಗಿದ್ದ ದಕ್ಷನು ನಾರದರನ್ನು ತನ್ನ ವೈರಿ ಎಂದು ಬಗೆದು ನೀನು ಮನೆಯಿಲ್ಲದೆ ಸದಾ ಸಂಚಾರಿಯಾಗು ಎಂದು ಶಪಿಸಿದನು. ತಮ್ಮ ವ್ಯಾಖ್ಯಾನದಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರ ತಂದೆ ತಾಯಿಗಳು ತಮ್ಮನ್ನು ಹೀಗೆಯೇ ಶಪಿಸಿದ್ದಾರೆಂದು, ಜಗತ್ತಿನಲ್ಲೆಲ್ಲ ತಮ್ಮ ಶಾಖೆಗಳಿದ್ದರೂ ತಾವು ಸದಾ ತಿರುಗುತ್ತಾ ಪ್ರಚಾರ ಕಾರ್ಯ ಮಾಡಬೇಕಾಗಿದೆ ಎಂದೂ ಬರೆದಿದ್ದಾರೆ. 7ನೇ ಸ್ಕಂದದಲ್ಲಿ ಹಿರಣ್ಯಕಶಿಪುವು ಪ್ರಹ್ಲಾದನಿಗೆ ಕಿರುಕುಳ ಕೊಡುತ್ತಿದ್ದ ಕಥೆಯನ್ನು ಉಲ್ಲೇಖಿಸುತ್ತಾ ಹಿಂದಿನ ಹಿರಣ್ಯಕಶಿಪುಗಳಿಂದ ತಮ್ಮ ಇಸ್ಕಾನ್ ಭಕ್ತರು ಹೇಗೆ ಪುಸ್ತಕಗಳನ್ನು ಹಂಚುವ ಕಾರ್ಯದಲ್ಲಿ ಹೇಳತೀರದ ಕಿರುಕುಳಗಳನ್ನು ಅನುಭವಿಸುತ್ತಿದ್ದಾರೆ ಎಂಬ ಸಂಗತಿಯನ್ನೂ ಉಲ್ಲೇಖಿಸಿದ್ದಾರೆ. ಹೀಗೆ ಪ್ರಭುಪಾದರು ಕಾಯ ವಾಚ ಮನಸ್ಸ ತಮ್ಮನ್ನು ಭಾಗವತದ ಸೇವೆಗೆ ಸಮರ್ಪಿಸಿಕೊಂಡ ತಮ್ಮ ವ್ಯಕ್ತಿತ್ವದ ಚಿಂತನಾ ದೀಪ್ತಿಯಿಂದ ಈ ಸಾಹಿತ್ಯಕ್ಕೆ ಶೋಭೆ ಹೆಚ್ಚಿಸಿದ್ದಾರೆ. ಭಾಗವತ ಎಂಬ ಶಬ್ದವು ಭಗವಂತನ ಗುಣಗಾನ ಮಾಡುವುದು ಎಂಬ ಅರ್ಥದ ಜೊತೆಗೆ ಭಗವದ್ ಭಕ್ತ ಎಂಬ ಅರ್ಥವನ್ನೂ ಹೊಂದಿದೆ. ಶ್ರೀಲ ಪ್ರಭುಪಾದರು ಸ್ವಯಂ ಭಾಗವತರು. ಅವರ ಗ್ರಂಥಗಳಲ್ಲಿ ಭಾಗವತ ಗ್ರಂಥಕ್ಕೂ ಭಾಗವತನಿಗೂ ಕೂಡಿಯೇ ಸೇವೆ ಸಲ್ಲಿಸಬೇಕೆಂಬ ಸ್ಫೂರ್ತಿ ಯಾರಿಗಾದರೂ ಉಕ್ಕುತ್ತದೆ. ಸಾಕ ಮಾತಾಜಿ? ಹರೇ ಕೃಷ್ಣ. ಓದಿ. ಹವಾಯಿನಲ್ಲಿ 2 ವಾರಗಳ ಅನಂತರ ಶ್ರೀಲ ಪ್ರಭುಪಾದರು ದಿನಕ್ಕೆ ಸರಾಸರಿ 300 ಅಂಕೆಗಳನ್ನು ಸಾಗಿ
ಸ್ಕಂದದಲ್ಲಿದ್ದರು. ಅವರ ನಿದ್ರಾವಧಿ ತುಂಬಾ ಕಡಿಮೆ ಆಗಿದ್ದರೂ ಆರೋಗ್ಯ ಮಾತ್ರ ಸುಧಾರಿಸಿತ್ತು. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದಾದರೆ ನೀವು ಹೆಚ್ಚು ನಿದ್ರಿಸದಿರುವುದೇ ಒಳ್ಳೆಯದು ಎಂದು ಪ್ರಭುಪಾದರು ಆಲೋಚನಾಮಗ್ನರಾಗಿ ಹೇಳುತ್ತಿದ್ದರು. ಒಬ್ಬ ದೇವಾಲಯದ ಅಧ್ಯಕ್ಷನಿಗೆ ಜಿಬಿಸಿ ಅಧಿಕಾರಿಯಿಂದ ತೊಂದರೆಯಾಗಿದೆ ಎಂಬ ಸುದ್ದಿ ಬಂದಾಗ ತಮ್ಮ ಪ್ರಚಾರದ ಮುಖ್ಯ ಸಾಧನವಾದ ಬರವಣಿಗೆಯ ಕಾರ್ಯವು ಇಂತಹ ಉಪಾಧಿಗಳಿಂದ ಹೇಗೆ ಸೊರಗಬಹುದು ಎನ್ನುವುದಕ್ಕೆ ಇದೊಂದು ನಿದರ್ಶನ ಎಂದುಕೊಂಡರು. ಆದುದರಿಂದ ಎಲ್ಲ ಆಡಳಿತ ಮಂಡಳಿಯ ಆಯುಕ್ತರಗಳಿಗೂ ಜಿಬಿಸಿಗಳಿಗೂ ಒಂದು ಪತ್ರವನ್ನು ಸಿದ್ಧಪಡಿಸಿದರು. ಧನ್ಯವಾದ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಓದ್ತೀನಿ. ಒಂದ್ ಸೆಕೆಂಡ್. ಪ್ರೀತಿಯ ಅಲ್ಲಿಂದಲ್ಲ ಮಾತಾಜಿ. ಹೌದೌದು. ಓದ್ದೆ ಚೂತ್ ಬೆಳಕಾಗ್ ಬರ್ತೀನಿ. ಪ್ರೀತಿಯ ಜಿಬಿಸಿ ಶಿಷ್ಯರೇ, ಆಶೀರ್ವಾದಗಳು ಕಳೆದ 10 ವರ್ಷಗಳಿಂದ ನಾನು ರೂಪರೇಖೆ ಹಾಕಿಕೊಡುತ್ತಾ ಬಂದಿದ್ದೇನೆ. ಈಗ ನಾವು ಬ್ರಿಟಿಷ್ ಸಾಮ್ರಾಜ್ಯಕ್ಕಿಂತ ದೊಡ್ಡದಾಗಿ ಬೆಳೆದಿದ್ದೇವೆ. ಬ್ರಿಟಿಷ್ ಸಾಮ್ರಾಜ್ಯ ಕೂಡ ನಮ್ಮದರಷ್ಟು ವಿಸ್ತಾರವಾಗಿರಲಿಲ್ಲ. ಅವರು ಜಗತ್ತಿನ ಒಂದು ಭಾಗದ ಒಡೆಯರಾಗಿದ್ದರು ಅಷ್ಟೇ. ಆದರೆ ನಾವು ವರ್ಧಿಸುತ್ತಿದ್ದೇವೆ. ನಾವು ಮಿತಿಯೇ ಇಲ್ಲದಂತೆ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತಾ ಹೋಗಬೇಕು. ಆದರೆ ನಾನೀಗ ಶ್ರೀಮದ್ ಭಾಗವತದ ಅನುವಾದ ಕಾರ್ಯವನ್ನು ಪೂರ್ಣಗೊಳಿಸಬೇಕಾಗಿದೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಇದು ಮಹತ್ತಮ ಕೊಡುಗೆಯಾಗುತ್ತದೆ. ನಮ್ಮ ಗ್ರಂಥಗಳು ನಮಗೆಲ್ಲ ಗೌರವದ ಸ್ಥಾನವನ್ನು ತಂದುಕೊಟ್ಟಿವೆ. ಜನರಿಗೆ ಈಗ ಚರ್ಚು, ದೇವಾಲಯ, ಪೂಜೆಗಳಲ್ಲಿ ನಂಬಿಕೆ ಇಲ್ಲ. ಆ ದಿನ ಹೋದವು. ನಮ್ಮ ಚೈತನ್ಯವನ್ನು ಹುರುಪಿನಲ್ಲಿಟ್ಟುಕೊಂಡಿರಲು ದೇವಾಲಯಗಳನ್ನು ನಡೆಸಬೇಕಾದದ್ದು ಅನಿವಾರ್ಯ ಎಂದು ಒಪ್ಪುತ್ತೇನೆ. ಬರಿಯ ಬೌದ್ಧಿಕತೆಯಿಂದ ಏನೂ ಪ್ರಯೋಜನವಿಲ್ಲ. ಆಚರಣೆಯ ಶುದ್ಧೀಕರಣ ಅತ್ಯಗತ್ಯ. ಆದುದರಿಂದ ನಾನು ಭಾಗವತದ ಅನುವಾದವನ್ನು ಮುಗಿಸಲು ನೆರವಾಗುವಂತೆ ಹೆಚ್ಚಾಗಿ ನನ್ನನ್ನು ಆಡಳಿತ ನಿರ್ವಹಣೆಯ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ನಾನೇ ಸದಾ ನಿರ್ವಹಿಸಬೇಕಾಗಿ ಬಂದರೆ ಪುಸ್ತಕ ರಚನೆಯ ಕಾರ್ಯವನ್ನು ಹೇಗೆ ಮಾಡಲಿ? ಈ ಗ್ರಂಥವು ಒಂದು ಪವಿತ್ರ ದಾಖಲೆ. ನಾನು ಪ್ರತಿಯೊಂದು ಶಬ್ದವನ್ನು ಗಂಭೀರವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ನಿರ್ವಹಣೆಯ ಕಾರ್ಯವೂ ಬಿದ್ದರೆ ಅನುವಾದ ಕಾರ್ಯವನ್ನು ಮುಗಿಸಲಾರೆ. ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಲು ಎಂತಹದೋ ಒಂದು ಮಾನಸಿಕ ಕಲ್ಪನೆಯನ್ನು ಮುಂದಿಡುತ್ತಿರುವಂತಹ ಮುಟ್ಟಾಳರಂತಲ್ಲ ನಾನು. ಆದುದರಿಂದ ನಾನು ನೇಮಿಸಿರುವ ಸಹಾಯಕರು, ಜಿಬಿಸಿ ದೇವಾಲಯಗಳ ಅಧ್ಯಕ್ಷರು ಮತ್ತು ಸನ್ಯಾಸಿಗಳು ಇವರೆಲ್ಲರ ಸಹಕಾರವಿಲ್ಲದಿದ್ದರೆ ನನ್ನ ಅನುವಾದದ ಕೆಲಸ ಪೂರ್ಣಗೊಳ್ಳುವುದಿಲ್ಲ. ನಾನು ನನ್ನ ಅತ್ಯುತ್ತಮ ಶಿಷ್ಯರನ್ನು ಜಿಬಿಸಿಗಳಾಗಿ ನೇಮಿಸಿದ್ದೇನೆ. ಜಿಬಿಸಿಯವರು ದೇವಾಲಯದ ಅಧ್ಯಕ್ಷರುಗಳ ಬಗೆಗೆ ಅಗೌರವ ತೋರುವುದು ನನಗೆ ಇಷ್ಟವಿಲ್ಲ. ನೀವು ನನ್ನ ಸಲಹೆ ಕೇಳಿ ಚಿಂತೆ ಇಲ್ಲ. ಆದರೆ ಮೂಲಭೂತ ತತ್ವವೇ ದುರ್ಬಲವಾಗಿ ಬಿಟ್ಟರೆ ಕೆಲಸಗಳು ಮುಂದುವರಿಯುವುದಾದರೂ ಹೇಗೆ? ಶ್ರೀಮದ್ ಭಾಗವತವು ಜಗತ್ತಿಗೆ ನಮ್ಮ ಶಾಶ್ವತ ಕೊಡುಗೆ. ಅದನ್ನು ಮುಗಿಸಲು ನನಗೆ ಬಿಡುವು ದೊರಕುವಂತೆ ದಯವಿಟ್ಟು ನನ್ನೊಂದಿಗೆ ಆಡಳಿತದಲ್ಲಿ ಸಹಕರಿಸಿ. ಶ್ರೀಮದ್ ಭಾಗವತದ ಕಾರ್ಯದಲ್ಲಿ ಅದ್ಭುತ ಪ್ರಗತಿ ಸಾಧಿಸಿದ್ದ ಕಾಲದಲ್ಲಿಯೇ ಹವಾಯಿನಲ್ಲಿ ಇನ್ನೊಂದು ಗ್ರಂಥವನ್ನು ಆರಂಭಿಸುವ ಅವಕಾಶವು ಪ್ರಭುಪಾದರಿಗೆ ಲಭಿಸಿತು. ಅವರ ದೀರ್ಘಕಾಲದ ಶಿಷ್ಯರು, ಸಂಪಾದಕರು ಆಗಿದ್ದ ಹಯಗ್ರೀವ ಅವರ ಪಶ್ಚಿಮದ ತತ್ವಜ್ಞಾನಿಗಳ ಬಗೆಗೆ ಶೀಲ ಪ್ರಭುಪಾದರ ಸಂದರ್ಶನ ವ್ಯಾಖ್ಯಾನ ಮಾಲೆಯಲ್ಲಿ ತಾವು ಸಹಕರಿಸಬಹುದೇ ಎಂದು ಕೇಳಿದ್ದರು. ತಮ್ಮ ಮಾಜಿ ಕಾರ್ಯದರ್ಶಿ ಶ್ಯಾಮಸುಂದರರೊಂದಿಗೆ ಈ ಹಿಂದೆ ಪ್ರಭುಪಾದರು ಇದೇ ಯೋಜನೆಯನ್ನು ಆರಂಭಿಸಿದ್ದರು. ಆದರೆ ಶ್ಯಾಮಸುಂದರರು ಇಸ್ಕಾನ್ ಕಾರ್ಯಗಳನ್ನು ಕೈಬಿಟ್ಟಿದ್ದರಷ್ಟೇ ಅಲ್ಲದೆ ಅವರಿಬ್ಬರು ಈ ವಿಷಯದ ಬಗೆಗೆ ಸಿದ್ಧಪಡಿಸಿದ ಟೇಪುಗಳನ್ನು, ಅದರ ಬರಹ ಪ್ರತಿಗಳನ್ನು ಎಲ್ಲೋ ಇಟ್ಟು ಬಿಟ್ಟಿದ್ದರು. ಸಕಮತಾಜಿ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಅವರು ಪಶ್ಚಿಮದ ಇಲ್ಲಿಂದ ಓದ್ಲಾ ಮಾತಾಜಿ? ಹೌದು, ಸಾಕ್ರೆಟಿಸ್. ಓಕೆ. ಸಾಕ್ರೆಟಿಸ್ ಮತ್ತು ಪ್ಲೇಟೋಗಳಿಂದ ಮೊದಲು ಮಾಡಿ ಮತ್ತೆ ಆರಂಭಿಸೋಣ ಎಂದು ಹಯಗ್ರೀವರು ಸೂಚಿಸಿದರು. ಇದರ ವಿಧಾನ ಹೀಗೆ: ಪ್ರಭುಪಾದರ ಎದುರಿಗೆ ಹಯಗ್ರೀವರು ಒಬ್ಬ ನಿರ್ದಿಷ್ಟ ಪಾಶ್ಚಾತ್ಯ ತತ್ವಜ್ಞಾನಿಯ ಸಿದ್ಧಾಂತವನ್ನು ಸಾರಾಂಶ ರೂಪದಲ್ಲಿ ಮಂಡಿಸುವರು. ಪ್ರಭುಪಾದರು ವೈದಿಕ ದೃಷ್ಟಿಕೋನದಿಂದ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಆ ಚಿಂತಕನ ಶ್ಲಾಘನೆ ಅಥವಾ ಟೀಕೆಗಳಲ್ಲಿ ತೊಡಗುವರು.
ಹಿಂದಿನ ವರ್ಷಗಳಲ್ಲಿ ನಡೆದ ಸಂದರ್ಶನಗಳ ಬಗ್ಗೆ ಪ್ರಭುಪಾದರು ಅವರ ಶಿಷ್ಯರು ತುಂಬಾ ಉತ್ಸುಕರಾಗಿದ್ದರು. ಪ್ರಭುಪಾದರು ಆ ಮಾಲೆಗೆ ಆಧ್ಯಾತ್ಮಿಕ ತಥ್ಯ ಪರಾಮರ್ಶೆ ಎಂಬ ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಶ್ಯಾಮಸುಂದರರು ಟೇಪುಗಳನ್ನು ಕಳೆದು ಹಾಕಿದಾಗ ಆ ಯೋಜನೆ ಬಿದ್ದು ಹೋಗಿತ್ತು. ಈಗ ಕಾಲೇಜಿನ ಮಾಜಿ ಇಂಗ್ಲಿಷ್ ಪ್ರಾಧ್ಯಾಪಕರು, ಅಮೆರಿಕದಲ್ಲಿ ಬ್ಯಾಕ್ ಟು ಗಾಡ್ ನ ಮೂಲ ಸಂಪಾದಕರು ಆದ ಹಯಗ್ರೀವ ವೇದಾಂತದ ಈ ಸಂದರ್ಶನ ಗ್ರಂಥವನ್ನು ಪುನರುಜ್ಜೀವಿಸಲು ಹಾಗೂ ಪ್ರಭುಪಾದರೊಂದಿಗೆ ಕೆಲ ಸಮಯ ಇರಲು ಹವಾಯಿಗೆ ಬರುವುದಾಗಿ ಅಪ್ಪಣೆ ಕೇಳಿದ್ದರು. ಇತರ ಅನೇಕ ಶಿಷ್ಯರುಗಳಂತೆ ಹಯಗ್ರೀವರು ಇಸ್ಕಾನ್ ನಿಯಂತ್ರಣ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದನ್ನು ಕೈಬಿಟ್ಟಿದ್ದರು. ದೀಕ್ಷಾ ಪ್ರತಿಜ್ಞೆ ಸ್ವೀಕರಿಸಿದ ಅನಂತರದಲ್ಲಿ ಕೂಡ ಕೆಲವರು ಶಿಷ್ಯರು ಇಂದ್ರಿಯಗಳ ಸೆಳೆತದಿಂದ ಪಾರಾಗಲು ಸಾಧ್ಯವಾಗದೆ ಇಸ್ಕಾನ್ನ ಕ್ರಿಯಾಶೀಲ ಭಕ್ತಿ ಸೇವೆ ಮಾರ್ಗವನ್ನು ಕೈ ಬಿಡುತ್ತಾರೆ ಎಂಬ ಸತ್ಯ ಸಂಗತಿಯನ್ನು ಶ್ರೀಲ ಪ್ರಭುಪಾದರು ಸಹಿಸಿಕೊಳ್ಳುವ ಸ್ಥಿತಿಯನ್ನು ಮುಟ್ಟಿದರು. ಆರಂಭದ ವರ್ಷಗಳಲ್ಲಿ ಯಾರಾದರೂ ಶಿಷ್ಯ ಹೊರಟು ಹೋದಾಗ ಪ್ರಭುಪಾದರು ಅವರ ಅನುಯಾಯಿಗಳು ತೀವ್ರ ಆಘಾತದ ಪ್ರತಿಕ್ರಿಯೆಯನ್ನು ಸೂಚಿಸುತ್ತಿದ್ದರು. ಆದರೆ ಕಾಲದಲ್ಲಿ ಅಂತಹ ದುರ್ದೈವದ ಘಟನೆಗಳು ಮರುಕಳಿಸುವಂತೆಲ್ಲ, ಅದರಲ್ಲೂ ಪ್ರಮುಖ ವಿಶ್ವಸ್ತ ಶಿಷ್ಯರುಗಳಿಂದಲೇ ಆಗಾದಂತೆಲ್ಲ ಪ್ರಭುಪಾದರು ಅದಕ್ಕೆ ಹೊಂದಿಕೊಂಡು ಬಿಟ್ಟರು. ಆದರೂ ಹಾಗೆ ಬಿಟ್ಟು ಹೋದ ಶಿಷ್ಯರು ತಮಗೆ ಮಹತ್ವದ ಸೇವೆಯನ್ನು ಸಲ್ಲಿಸಿದರೆ ಅಂತಹ ಕಳೆದು ಹೋದ ಮಗನ ಅಥವಾ ಮಗಳ ವಿರಹವನ್ನು ಅನುಭವಿಸುವುದು ನಿಲ್ಲಿಸಿರಲಿಲ್ಲ. ಅವರ ಮೇಲೆ ಕೃಪಾವರ್ಷ ಕರೆಯುವುದನ್ನಾಗಲಿ ಅಥವಾ ಮರಳಿ ಬರುವಂತೆ ಪ್ರೀತಿಯ ಆಹ್ವಾನ ಕೊಡುವುದು. ಸ್ವಲ್ಪ ಮೇಲೆ ಮಾತಾಜಿ ಮತ್ತೆ ಸ್ವಲ್ಪ ಮೇಲ್ ಮಾಡ್ಬೇಕು. ಹರೇ ಕೃಷ್ಣ. ಪ್ರೀತಿಯ ಆಹ್ವಾನ ಕೊಡುವುದಾಗಲಿ ಅವರು ಎಂದು ನಿಲ್ಲಿಸಿರ್ಲಿಲ್ಲ. ನ್ಯೂಯಾರ್ಕ್ ಸ್ವಲ್ಪ ಮೇಲೆ ಮಾಡಿ ಮತ್ತೆ. ಹರೇ ಕೃಷ್ಣ. ಈಗ ಬಂತಲ್ಲ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಅದು ಮುಗಿತು. ಮತ್ತೆ ನ್ಯೂಯಾರ್ಕ್ ನಲ್ಲಿ ಬರ್ಬೇಕು. ಹೌದು, ಇಲ್ಲಿ ನ್ಯೂಯಾರ್ಕಿನಲ್ಲಿ 1966 ಬೇಸಿಗೆಯಲ್ಲಿ ಓಕೆ ಮಾತಾಜಿ. ನ್ಯೂಯಾರ್ಕ್ನಲ್ಲಿ 1966 ಬೇಸಿಗೆಯಲ್ಲಿ ಶ್ರೀಲ ಪ್ರಭುಪಾದರ ಬಳಿಗೆ ಬಂದ ಮೆಚ್ಚಿನ ಮಕ್ಕಳಲ್ಲಿ ಹಯಗ್ರೀವರು ಒಬ್ಬರಾಗಿದ್ದರು. ಅವರು ಒಳ್ಳೆಯ ಸೇವೆಯನ್ನು ಮಾಡಿದ್ದರೆಂಬುದು ನಿಜ. ಆದರೆ ಕೃಷ್ಣ ಪ್ರಜ್ಞೆಯ ಸರಳವಾದರೂ ಕಟ್ಟುನಿಟ್ಟಾಗಿದ್ದ. ಸ್ವಲ್ಪ ಮೇಲೆ ಮಾತಾಜಿ. ಬಂತಲ್ಲ ಮತ್ತೆ ಪ್ರಭುಜಿ. ಬಂತು. ಕಟ್ಟುನಿಟ್ಟಿನ ತತ್ವಗಳನ್ನು ಅನುಸರಿಸಲು ಕೊನೆಗೆ ಅವರಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಭೋಗ ಜೀವನದ ವಿಪರ್ಯಗಳನ್ನು ಅನುಭವಿಸಿದ ಅನಂತರ ಮತ್ತೆ ತಮ್ಮ ಗುರು ಮಹಾರಾಜರ ಬಳಿಗೆ ಬರುವ ಸಂಕಲ್ಪವನ್ನು ಮಾಡಿದ್ದರು. ಹಯಗ್ರೀವರು ಪ್ರಭುಪಾದರ ಕೊಠಡಿಗೆ ಬಂದರು. ಪ್ರಭುಪಾದರೆ, ನಿಮ್ಮ ಹಳೆಯ ಹಯಗ್ರೀವ ಬಂದಿದ್ದಾನೆ ಎಂದರು. ಹಾಗೆಂದವರೇ ಬಿದ್ದು ಅಳಲಾರಂಭಿಸಿದರು. ಪ್ರಭುಪಾದರು ಅವರಿಗೆ ಆಹಾರವೊಂದನ್ನು ಕೊಟ್ಟು ಅವರ ಕುಟುಂಬ ಹೇಗಿದೆ ಎಂದು ವಿಚಾರಿಸಿದರು. ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನೆಲ್ಲ ಹರಡಲಿ ಎಂದು ಕೃಷ್ಣನೇ ಹಯಗ್ರೀವರಲ್ಲಿ ಕಳಿಸಿದ್ದಾನೆ ಎಂದು ಇತರ ಭಕ್ತರ ಎದುರಿಗೆ ಹೇಳಿದರು. ಸ್ವಲ್ಪ ಹೇಳಿ ಮಾತಾಜಿ. ಸಾಕು ಪ್ರಭುಜಿ. ಹರೇ ಕೃಷ್ಣ. ರೀನಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ರೀನಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಓಕೆ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓಕೆ. ಪ್ರಭುಪಾದರನ್ನು ಒಂದು ದಿನ ಕೂಡ ಮರೆಯಲಿಕ್ಕೆ ಆಗಲಿಲ್ಲ ಎಂದು ಹಯಗ್ರೀವರು ಹೇಳಿದಾಗ ಪ್ರಭುಪಾದರು ಹೇಳಿದರು, ನಾನು ಕೂಡ ಮರೆಯಲಿಲ್ಲ. ಹಯಗ್ರೀವ ಹೊರಟು ಹೋದನೆ ಎಂದು ನಾನು ಯೋಚಿಸಿದ್ದೆ. ನನ್ನ ಯೋಚನೆಯೂ ಅದೇ ಆಗಿತ್ತು. ಪ್ರಭುಪಾದರ ಕಂಠ ಗದ್ಗದಿತವಾಯಿತು, ನೇತ್ರಗಳು ಜಲಮಯವಾಗಿದ್ದವು. ಅವರ ಬಾಯಿಂದ ಮುಂದಕ್ಕೆ ಮಾತೇ ಹೊರಡಲಿಲ್ಲ. ಕೊನೆಗೆ ಎಲ್ಲರೂ ಕೊಠಡಿ ಬಿಟ್ಟು ಹೊರಡುವಂತೆ ಕೇಳಿಕೊಂಡರು. ಪ್ರಭುಪಾದ ಮತ್ತು ಹಯಗ್ರೀವರು ದಿನವೂ ಭೇಟಿ ಮಾಡುತ್ತಿದ್ದರು. ಕೆಲವು ದಿನಗಳಂತೂ 2-3 ಗಂಟೆ ಒಟ್ಟಿಗಿರುತ್ತಿದ್ದರು. ಆಧ್ಯಾತ್ಮಿಕ ತಥ್ಯ ಪರಾಮರ್ಶೆ ಮತ್ತೆ ಆರಂಭಗೊಂಡು ಶ್ರೀಮದ್ ಭಾಗವತದ 8ಮ ಸ್ಕಂದದ ಜೊತೆಗೆ ಹೆಜ್ಜೆ ಹಾಕುತ್ತಿತ್ತು. ಮತ್ತೆ ಹಯಗ್ರೀವರು ಅದೇ ಮೂಲ ಸ್ಥಳಕ್ಕೆ, ಅಂದರೆ ಶ್ರೀಲ ಪ್ರಭುಪಾದರ ಪಾದಾರವಿಂದಗಳ ಬಳಿಗೆ ಬಂದಿದ್ದರು. ಇಸ್ಕಾನ್ ಸಮಸ್ಯೆಗಳನ್ನು ಪರಿಹರಿಸುವಂತೆ ಜಿಬಿಸಿಗಳಿಗೆ ಪತ್ರಗಳನ್ನು ಬರೆದಿದ್ದರೂ ಕೂಡ ಪ್ರಭುಪಾದರು ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದರು. ಅವರ ಸಹಾಯಕರು ಮನಸ್ಸಿಲ್ಲದ ಮನಸ್ಸಿಗೆ ಒಂದು ಕೆಟ್ಟ ಸುದ್ದಿಯನ್ನು ವರದಿ ಮಾಡಿದರು. ಪ್ರಭುಪಾದರಿಗೆ ಸಮಸ್ಯೆ ವಿಚಾರ ತಿಳಿಯುತ್ತಿತ್ತು. ಅಮೆರಿಕದ ಒಂದು ಪ್ರದೇಶದ ಇಸ್ಕಾನ್ ಜಿಬಿಸಿಯ ಕ್ರಿಯಾಶೀಲ ಸದಸ್ಯರಾಗಿ ಮಧುದ್ವಿಷ ಸ್ವಾಮಿಗಳಿಂದ ಒಂದು ದಿನ ತಂತಿ ಸಂದೇಶ ಬಂದಿತು. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಬಲವಾಗಿ ಉಳಿದುಕೊಳ್ಳುವುದು ಮಧ್ವಿಷರಿಗೆ ತುಂಬಾ ಕಷ್ಟವಾಗಿತ್ತು. ಸಾಮಾನ್ಯವಾಗಿ ಪ್ರಭುಪಾದರ ಶಿಷ್ಯರುಗಳ ಮುಖ್ಯ ತೊಡಕುಗಳೆಂದರೆ ಇಂದ್ರಿಯ
ಲೋಲುಪಿತ್ತ ಒತ್ತಡ. ಎಂದಿಗೂ ಅವರು ಪ್ರಭುಪಾದರ ವಿರುದ್ಧ ತಿರುಗು ಬಿದ್ದವರಲ್ಲ ಅಥವಾ ಕೃಷ್ಣ ಪ್ರಜ್ಞೆಯ ಸೈದ್ಧಾಂತಿಕ ನಿಲುವುಗಳನ್ನು ಅವರು ಪ್ರಶ್ನಿಸಲೂ ಇಲ್ಲ. ಅವರೆಲ್ಲ ಕೇವಲ ಮಾಯಾ ಸೆಳೆತಕ್ಕೆ ಒಳಗಾಗಿದ್ದರು ಅಷ್ಟೇ. ಮಧ್ವಿಷರು ಜಿಬಿಸಿಗೆ ರಾಜೀನಾಮಾ ನೀಡುವುದಾಗಿ ತಂತಿ ಕಳಿಸಿದ್ದರು. ಭಕ್ತಿ ಸೇವೆಯಲ್ಲಿ ಮುಂದುವರಿಯುವುದು ಅವರ ಇಚ್ಛೆ ಆಗಿದ್ದರೂ ಆಧ್ಯಾತ್ಮಿಕ ದೌರ್ಬಲ್ಯದ ಪರಿಣಾಮವಾಗಿ ಅವರು ರಾಜೀನಾಮೆ ಕೊಡುವ ಉತ್ಕಟ ಒತ್ತಡಕ್ಕೆ ಸಿಕ್ಕಿದ್ದರು. ತಂತಿಯಲ್ಲಿ ಹೆಚ್ಚು ವಿವರಗಳಿರಲಿಲ್ಲ. ಆದರೆ ಮಧ್ವಿಷರು ಒಂದು ಪ್ರೇಮ ಪ್ರಕರಣದಲ್ಲಿ ಮಾತಾಜಿ ನೆಕ್ಸ್ಟ್ ಪೇಜ್ ಸಿಕ್ಕಿಕೊಂಡಿದ್ದರೆಂದು ದೇವಾಲಯದಿಂದ ನಿರ್ಗಮಿಸಿದ್ದಾರೆಂದು ಪ್ರಭುಪಾದರಿಗೆ ಸುದ್ದಿ ಬಂತು. ಪಶ್ಚಿಮ ದೇಶದ ಜನ ಸನ್ಯಾಸ ತೆಗೆದುಕೊಳ್ಳುವ ವಿಷಯದಲ್ಲಿ ತಮ್ಮ ದೈವ ಸೋದರರು ಕಟುವಾಗಿ ಟೀಕಿಸುತ್ತಿದ್ದದ್ದು ಈ ಕಾರಣಕ್ಕೆ ಎಂದು ಪ್ರಭುಪಾದರು ಹೇಳಿದರು. ಈ ಪಶ್ಚಿಮದ ಜನ ಕಟ್ಟುನಿಟ್ಟಾದ ಪ್ರತಿಜ್ಞೆಗಳನ್ನು ಕಾಪಾಡಿಕೊಂಡು ಹೋಗಲಾರರು. ಅಲ್ಲದೆ ತಮ್ಮ ಜರ್ಮನ್ ದೈವ ಸಹೋದರರು ರೊಬ್ಬರು ಸ್ತ್ರೀಯರೊಂದಿಗೆ ಆಪ್ತ ಸಂಪರ್ಕ ಬೆಳೆಸಿಕೊಂಡು ಸಾಕಷ್ಟು ತೊಂದರೆ ಕೊಡುತ್ತಿದ್ದಾರೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ನಾನೇನು ಮಾಡಲಿ ಹೇಳಿ? ಬರೇ 3ನೇ ದರ್ಜೆಯ ಮೂರ್ಖರು ಮುಠಾಳರುಗಳೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಪುಣ್ಯಕ್ಕೆ ಕೃಷ್ಣನ ಕೃಪೆಯಿಂದ ಕೆಲಸ ಸಾಗುತ್ತಿದೆ ಅಷ್ಟೇ ಎಂದು ಪ್ರಭುಪಾದರು ನೋವಿನಿಂದ ಹೇಳಿದರು. ಇಲ್ಲಿಗೆ ಬಂದು ತಮ್ಮೊಂದಿಗೆ ಮಾತಾಡುವಂತೆ ಮಧ್ವಿಷರಿಗೆ ತಂತಿ ಕಳಿಸಿದರು. ಶ್ರೀಲ ಪ್ರಭುಪಾದರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡಿದ್ದಾದರೂ ಅವರ ವಿಚಲಿತರಾಗಿದ್ದಾರೆಂಬ ಸಂಗತಿ ಶಿಷ್ಯರಿಗೆಲ್ಲರಿಗೂ ಗೊತ್ತಾಗಿತ್ತು. ತುಂಬಾ ಅದ್ಭುತ ಸೇವೆ ಮಾಡಿದ್ದ ಒಬ್ಬ ಮಗನ ಬಗೆಗೆ 16 ವರ್ಷ ಏಕಪ್ರಕಾರವಾಗಿ ಸಹನೆಯಿಂದ ಶಿಕ್ಷಣವನ್ನು ತಮ್ಮಿಂದ ಪಡೆದುಕೊಂಡಿದ್ದ ಒಬ್ಬ ಶಿಷ್ಯನ ಬಗೆಗೆ ಬಲವಾದ ಪ್ರೀತಿಯ ರಕ್ಷಣೆ ಇದ್ದ ಇನ್ನೊಂದು ಪ್ರಕರಣವಾಗಿತ್ತು ಇದು. ಮತ್ತೆ ಕ್ರಿಯಾಶೀಲ ಆಡಳಿತ ನಿರ್ವಹಣೆಯಿಂದ ದೂರಾಗುವ ಪ್ರಭುಪಾದರ ಆಸೆ ಸಂದೇಹದಲ್ಲಿಯೇ ಉಳಿಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೋಹಿಣಿ ಎಸ್ ಭಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಜ್ಞೆಯನ್ನು ಹರಡಲು ನಾವು ಮುಠಾಳರನ್ನು ಬೇಕಾದರೂ ತೊಡಗಿಸುವ ಪ್ರಯತ್ನದಲ್ಲಿರುವುದಾಗಿ ಹೇಳಿದರು. ಕಟ್ಟ ಅನುಯಾಯಿಗಳು ಸಿಕ್ಕುತ್ತಿಲ್ಲ. ಆದರೆ ಮಾಡುವುದೇನು? ಒಬ್ಬನು ಸನ್ಯಾಸವದು ಬಿಟ್ಟರೆ ಅವನು ಗೃಹಸ್ಥನಾಗಬಹುದು ಎಂದರು. ಆದರೆ ಯಾರೂ ಬಿಟ್ಟು ಹೋಗಬಾರದು. ಹರಿಸೌರಿಗಳು ಚೈತನ್ಯ ಮಹಾಪ್ರಭು ಮತ್ತು ಚೋಟಾ ಹರಿದಾಸರ ಕಥೆಯನ್ನು ಹೇಳುವ ಚೈತನ್ಯ ಚರಿತಾಮೃತವನ್ನು ಸ್ಮರಿಸಿದರು. ಆ ಕಥೆಯಲ್ಲಿ ಪತಿತ ಸನ್ಯಾಸಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ಮರಳಿ ಪಡೆಯುವುದು ಕಷ್ಟವಾದಂತೆ ಕಾಣುತ್ತದೆ ಎಂದರು. ಸನ್ಯಾಸದಿಂದ ಪತಿತನಾದವನನ್ನು ವಂತಾಸಿ ತಾನು ಮಾಡಿದ ವಾಂತಿಯನ್ನೇ ತಿನ್ನುವವನು ಎಂದು ಪ್ರಭುಪಾದರು ಕರೆಯುತ್ತಿದ್ದರು. ಹಾಗೆ ಅವರು ಮತ್ತೆ ಗೃಹಸ್ಥರಾದರೆ ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಮತ್ತೆ ಪಾತ್ರರಾಗುವುದು ಹೇಗೆ ಎಂದು ಹರಿಸೌರಿಗಳು ಕೇಳಿದರು. ಗುರು ಮಹಾರಾಜ್ ಆ ಸೌಲಭ್ಯವನ್ನು ಕೊಟ್ಟು ಆ ಬಗೆಯ ವ್ಯವಸ್ಥೆಯನ್ನು ಮಾಡಿದರೆ ಆಗ ಕೃಷ್ಣ ಅದಕ್ಕೆ ಒಪ್ಪುತ್ತಾನೆ. ಮುಂದೆ ಆ ಶಿಷ್ಯ ಮತ್ತೆ ಸನ್ಯಾಸಿ ಆಗಬಹುದೆಂದು ಪ್ರಭುಪಾದರು ಉತ್ತರಿಸಿದರು. ಹಿಂದೆ ಹೀಗಾಗಿತ್ತು. ಪ್ರಭುಪಾದರು ಹಾಗೆ ಪತಿತರಾದ ಸನ್ಯಾಸಿಗಳನ್ನು ಗೃಹಸ್ಥರಾಗುವಂತೆ ಮತ್ತು ಸೇವೆಯಲ್ಲಿ ಉಳಿಯುವಂತೆ ಕೇಳಿದ್ದಿದ್ದು ಉಂಟು. ಪ್ರಭುಪಾದರೆಂದರೆ ಅದು ಅವಮಾನಕರ ಸ್ಥಿತಿ. ಆದರೆ ಮಾಡುವುದೇನು? ಭಾರತದ ನನ್ನ ದೈವ ಸಹೋದರರು ನಾನು ಇಲ್ಲಿ ಬ್ರಾಹ್ಮಣ ದೀಕ್ಷೆ ಮತ್ತು ಸನ್ಯಾಸ ದೀಕ್ಷೆಯನ್ನು ಕೊಡುತ್ತಿರುವುದನ್ನು, ಪಶ್ಚಿಮ ರಾಷ್ಟ್ರಗಳಲ್ಲಿ ವಿಗ್ರಹ ಪ್ರತಿಷ್ಠಾಪನ ಮಾಡುತ್ತಿರುವುದನ್ನು, ಮಹಿಳೆಯರು ದೇವಾಲಯದಲ್ಲಿ ಇರಲು ಬಿಟ್ಟಿರುವುದನ್ನು ಟೀಕಿಸುತ್ತಾರೆ. ಆದರೆ ಅಷ್ಟೆಲ್ಲ ಆದರೂ ನಾನು ಕೃಷ್ಣ ಪ್ರಜ್ಞೆಯನ್ನು ಹರಡುತ್ತಿದ್ದೇನೆ. ಭಾರತದಲ್ಲಿ ಅಷ್ಟು ನಿಟ್ಟಾಗಿ ಇರುವರು ಏನೂ ಮಾಡುತ್ತಿಲ್ಲವಲ್ಲ. ನಾನು ಹಾಗೆ ಪಕ್ಷಪಾತ ಬುದ್ಧಿ ತೋರಿಸಿದರೆ ವೃಂದಾವನದಲ್ಲಿ ಇದ್ದಂತೆ ಇಲ್ಲೂ ಒಂಟಿಯಾಗಿರಬೇಕಾಗುತ್ತದೆ, ಮತ್ತೆ ಇಲಿಯಾಗಬೇಕಾಗುತ್ತದೆ. ಹರಿಸೌರಿಗರು ಹೇಳಿದರು. ನಾನು ಸಿದ್ಧರಾಗುವುದಕ್ಕೆ ಇನ್ನೂ ಹಲವಾರು ತಲೆಮಾರುಗಳು ಬೇಕೆಂದು ಕಾಣುತ್ತದೆ. ಪ್ರಭುಪಾದ ಉತ್ತರಿಸಿದರು. ಪ್ರಾಮಾಣಿಕರಾಗಿದ್ದರೆ ಒಂದೇ ತಲೆಮಾರು ಸಾಕು. ಆ ಸಂಜೆ ಇಡೀ ರಾತ್ರಿ ಅನುವಾದ ಕಾರ್ಯದಲ್ಲಿ ತೊಡಗಬೇಕೆಂದು ಪ್ರಭುಪಾದರು ಸಿದ್ಧರಾಗುತ್ತಿದ್ದಾಗಲೂ ಅವರಿಗೆ ಮಧು ದ್ವಿಷರದೇ ಚಿಂತೆ. ಆದರೂ ಗಜೇಂದ್ರನಿಗೆ ಬಂದ ವಿಪತ್ತು ಎಂಬ ಶೀರ್ಷಿಕೆಯಲ್ಲಿ ಪಠ್ಯಾನುವಾದವನ್ನು ಆರಂಭಿಸಿದರು. ದಿವ್ಯ ಗ್ರಹಗಳೊಂದರಲ್ಲಿದ್ದ ಗಜೇಂದ್ರನ ವಿಷಯವನ್ನು ಈ ಅಧ್ಯಾಯ ವಿವರಿಸುತ್ತದೆ. ಒಂದು ದಿನ ಗಜೇಂದ್ರನು ತನ್ನ ಪತ್ನಿಯೊಂದಿಗೆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ತಟಕ್ಕನೆ ಒಂದು ಮೊಸಳೆ ಅವನನ್ನು ಹಿಡಿಯಿತು. ಮೊಸಳೆಯು ಗಜೇಂದ್ರನ ಒಂದು ಕಾಲನ್ನು ತನ್ನ ದವಡೆಯಲ್ಲಿ ಕಚ್ಚಿ ಹಿಡಿಯಿತು. ಆನೆ ಬಹಳ ಬಲಶಾಲಿಯಾಗಿದ್ದರೂ ನೀರಿನಲ್ಲಿ ಮೊಸಳೆಯ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಶ್ರೀಲ ಪ್ರಭುಪಾದರು ಬರೆಸುತ್ತಾ ಹೋದರು. ಮುಂದೆ ನೀರಿನೊಳಗೆ ಎಳೆಯಲ್ಪಟ್ಟಿದ್ದರಿಂದ
ಮತ್ತು ಹಲವಾರು ವರ್ಷಗಳವರೆಗೆ ಬಿಡಿಸಿಕೊಳ್ಳಲು ಹೆಣಗದ್ದರಿಂದ ಆನೆ ತನ್ನ ಮಾನಸಿಕ, ದೈಹಿಕ ಮತ್ತು ಇಂದ್ರಿಯಕ ಸತ್ವಗಳನ್ನು ಕಳೆದುಕೊಳ್ಳುತ್ತಾ ಬಂದಿತ್ತು. ಮೊಸಳೆಯಾದರೂ ಜಲಚರ ಪ್ರಾಣಿಯಾಗಿದ್ದರಿಂದ ಅದರ ಉತ್ಸಾಹ, ದೇಹಶಕ್ತಿ ಮತ್ತು ಇಂದ್ರಿಯ ಶಕ್ತಿಗಳು ವರ್ಧಿಸುತ್ತಲೇ ಹೋದವು. ಪ್ರಭುಪಾದರು ಹೇಳಿದರು, ಇದನ್ನು ಬೇಗ ಅನುವಾದ ಮಾಡಬಲ್ಲೆ, ಆದರೆ ಸಾಮಾನ್ಯರಿಗೂ ಅರ್ಥವಾಗುವಂತ ಮಹತ್ವವನ್ನು ಸೃಷ್ಟಪಡಿಸುವುದು ಹೇಗೆ? ಅದನ್ನು ನಿಶ್ಚಲವಾಗಿ ವೇದ್ಯವಾಗುವಂತೆ ಮಾಡುವುದು ಹೇಗೆ? ಇಲ್ಲಿ ಬರುವ ಮಹತ್ವದ ಸಂಸ್ಕೃತ ಶಬ್ದಗಳ ಹಾಗೂ ವಿಶ್ವನಾಥ ಚಕ್ರವರ್ತಿ, ಸನಾತನ ಗೋಸ್ವಾಮಿ ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಮೊದಲಾದ ಪರಂಪರೆ ಆಚಾರ್ಯ ವ್ಯಾಖ್ಯಾನಗಳನ್ನು ಸಾರವನ್ನು ಗ್ರಹಿಸುವುದು ಹೇಗೆ? ಕೊಠಡಿಯ ಪ್ರಶಾಂತ ಮೌನದಲ್ಲಿ ಶೀಲ ಪ್ರಭುಪಾದರು ತಮ್ಮ ಭಾವಾರ್ಥವನ್ನು ಕುರಿತು ಹೇಳಲಾರಂಭಿಸಿದರು. ಆನೆ ಮೊಸಳೆಗಳ ಯುದ್ಧದಲ್ಲಿ ವ್ಯತ್ಯಾಸ ಹೊಂದಿತ್ತು. ಆನೆಯು ಬಹಳ ಬಲಿಷ್ಠ ಪ್ರಾಣಿಯಾಗಿದ್ದರೂ ಅದು ತನ್ನದಲ್ಲದ ಪ್ರದೇಶದಲ್ಲಿ, ಅಂದರೆ ನೀರಿನಲ್ಲಿ ಇತ್ತು. 1000 ವರ್ಷಗಳ ಹೆಣಗಾಟದಲ್ಲಿ ಅದಕ್ಕೆ ಆಹಾರವೇನೂ ಸಿಕ್ಕಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅದರ ದೈಹಿಕ ಶಕ್ತಿ ಇಳಿಮುಖವಾಗಿತ್ತು. ಇದರ ಪರಿಮಾಣವಾಗಿ ಮನಸ್ಸು ದುರ್ಬಲವಾಗಿ. ಹರೇ ಕೃಷ್ಣ. ಸ್ವಲ್ಪ ಮೇಲೆ ಮಾಡ್ಬೇಕು ಮಾತಾಜಿ. ಮಾಡ್ತೇನೆ 1 ನಿಮಿಷ ಸಾಕು. ಅಲ್ಲ, ಈ ಪ್ಯಾರ ಒಂದು ಮುಗಿಸಿ ಮಾತಾಜಿ. ಆಯ್ತು. ಇಂದ್ರಿಯಗಳು ಮಂಕಾಗಿದ್ದವು, ಆದರೆ ಜಲಚರ ಪ್ರಾಣಿಯಾಗಿದ್ದರಿಂದ ಮೊಸಳಿಗೆ ಏನೂ ಕಷ್ಟವಾಗಲಿಲ್ಲ. ಅದಕ್ಕೆ ಆಹಾರ ದೊರೆಯುತ್ತಿದ್ದರಿಂದ ಮಾನಸಿಕ ಶಕ್ತಿ ಮತ್ತು ಇಂದ್ರಿಯಗಳ ಭರವಸೆ ಸಿಕ್ಕಿತ್ತು. ಹೀಗೆ ಆನೆಯು ಶಕ್ತಿಗುಂದುತ್ತಾ ಹೋದಂತೆ ಮೊಸಳೆಯ ಶಕ್ತಿ ಹೆಚ್ಚು ಶಕ್ತಿಯಾಗುತ್ತಾ ಹೋಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ, ಓದಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ವೈದಿಕ ಸಾಹಿತ್ಯಗಳನ್ನು ಅನುವಾದಿಸುವುದಕ್ಕಿಂತ ಸಹ ಹೆಚ್ಚಾಗಿ ಶ್ರೀಲ ಪ್ರಭುಪಾದರು ಇಲ್ಲಿ ಪಾಶ್ಚಿಮ ದೇಶಕ್ಕೆ ಬರ್ತಾರೆ. ಬಂದು ವೈದಿಕ ಸಾಹಿತ್ಯವನ್ನು ಆಧರಿಸಿದ ಬದುಕನ್ನು ಬಾಳುವ ಬಗ್ಗೆ ಅವರು ನಿರ್ಮಾಣ ಮಾಡುವ ಕಾರ್ಯವನ್ನು ನ್ಯೂಯಾರ್ಕ್ ನಗರದಿಂದ ಅವರು ಪ್ರಾರಂಭಿಸ್ತಾರೆ. ಇದಕ್ಕೆ ಪರಿಣಾಮವಾಗಿ ಏನಾಗ್ತದೆ, ತೀರಾ ಪ್ರಾಪಂಚಿಕರಾದ ಆಗಿದ್ದ ಅಮೆರಿಕನ್ನರು ತ್ಯಾಗ ಬುದ್ಧಿಯ ಭಕ್ತಿ ಸೇವೆಯ ಮಟ್ಟಕ್ಕೆ ತರುವುದರಲ್ಲಿ ಅವರಿಗೆ ನೇರವಾದ ಅನುಭವ ಕೂಡ ಇರ್ತದೆ. ಆದುದರಿಂದ ಇವರ ಗ್ರಂಥಗಳು ಈ ಪ್ರಾಯೋಗಿಕ ಅನುಭವಗಳನ್ನೇ ಅದು ಪ್ರತಿಧ್ವನಿಸ್ತದೆ. ಎಷ್ಟೋ ಕಡೆ ಇವರ ತಮ್ಮ ಭಾವಾರ್ಥಗಳಲ್ಲಿ ಪ್ರಾಪಂಚಿಕ ಸಮಾಜಕ್ಕೆ ಆಧ್ಯಾತ್ಮಿಕದ ತತ್ವಗಳನ್ನು ಪರಿಚಯಿಸಲಿಕ್ಕೆ ಹೋರಾಟ ಮಾಡಿದಾಗ ತಮ್ಮ ಕಷ್ಟಗಳನ್ನು, ಅದರಿಂದ ಅವರು ಸಫಲತೆಯನ್ನು ಪಡೆದದನ್ನು ಎಲ್ಲವನ್ನು ಹೇಳಿಕೊಂಡಿದ್ದಾರೆ. 6ನೇ ಸ್ಕಂದದ ಶ್ರೀಮದ್ ಭಾಗವತದ ಅದರಲ್ಲಿ ನಾರದರು ದಕ್ಷನ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಿದ ಸಂದರ್ಭದಲ್ಲಿ ದಕ್ಷನು ನಾರದರಿಗೆ ಸ್ಥಾಪಿಸಿದ್ದಾನೆ. ಅದನ್ನು ಒಂದು ಕಥೆಯನ್ನು ನಿರೂಪಿಸಿದ್ದಾರೆ. ಮತ್ಸರಗ್ರಸ್ತನಾಗಿದ್ದ ದಕ್ಷನು ನಾರದನನ್ನು ತನ್ನ ವೈರಿ ಎಂದು ಬಗೆದು ನೀನು ಮನೆ ಇಲ್ಲದೆ ಸದಾ ಸಂಚಾರಿಯಾಗುವಂತ ಶಾಪ ಕೊಟ್ಟಿದ್ರು. ತಮ್ಮ ವ್ಯಾಖ್ಯಾನದಲ್ಲಿ ಇದನ್ನು ಶೀಲ ಪ್ರಭುಪಾದರು ತಮ್ಮ ಶಿಷ್ಯರ ತಂದೆ ತಾಯಿಗಳು ತಮ್ಮನ್ನು ಹೀಗೇ ಶಪಿಸಿದರೆಂದು ಜಗತ್ತಿನಲ್ಲೆಲ್ಲ ತಮ್ಮ ಶಾಖೆಗಳು ಇದ್ರೂ ಕೂಡ ತಾವು ಸದಾ ತಿರುಗುತ್ತಾ ಇರ್ತಾರೆ, ಪ್ರಚಾರ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬರ್ದಿದ್ದಾರೆ. 7ನೇ ಸ್ಕಂದದಲ್ಲಿ ಹಿರಣ್ಯಕಶಿಪು ಅವನು ಪ್ರಹ್ಲಾದನಿಗೆ ಕಿರುಕುಳ ಕೊಡ್ತಿದ್ದ ಅದರ ಕಥೆಯನ್ನು ಉಲ್ಲೇಖಿಸುತ್ತಾ ಹಿಂದಿನ ಹಿರಣ್ಯಕಶಿಪುಗಳಿಂದ ತಮ್ಮ ಇಸ್ಕಾನ್ ಭಕ್ತರು ಹೇಗೆ ಆ ಪುಸ್ತಕದ ಅದನ್ನೆಲ್ಲ ಹಂಚುವ ಕಾರ್ಯದಲ್ಲಿ ಹೇಳತೀರದ ಕಿರುಕುಳಗಳನ್ನು ಹೇಗೆ ಅನುಭವಿಸ್ತಾರೆ ಅಂತೇಳಿ ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಪ್ರಭುಪಾದರು ಕಾಯ ವಾಚ ಮನಸ್ಸ ತಮ್ಮನ್ನು ಭಾಗವತದ ಸೇವೆಗೆ ಸಮರ್ಪಿಸಿಕೊಂಡ ತಮ್ಮ ವ್ಯಕ್ತಿತ್ವದ ಚಿಂತನಾ ದೀಪ್ತಿಯಿಂದ ಅವರು ಈ ಸಾಹಿತ್ಯಕ್ಕೆ ಶೋಭೆಯನ್ನು ಹೆಚ್ಚು ತಂದಿದ್ದಾರೆ. ಭಾಗವತ ಎಂಬ ಶಬ್ದವು ಭಗವಂತನ ಗುಣಗಾನವನ್ನು ಮಾಡುವುದೇ ಆಗಿದೆ. ಭಗವತ್ ಭಕ್ತ ಎಂಬ ಅರ್ಥವನ್ನು ಕೂಡ ಅದು ಹೊಂದಿದೆ. ಶೀಲ ಪ್ರಭುಪಾದರು ಸ್ವಯಂ ಭಾಗವತರು. ಅವರ ಗ್ರಂಥದಲ್ಲಿ ಭಾಗವತ ಗ್ರಂಥಕ್ಕೂ ಭಗವಂತನಿಗೂ ಕೂಡಿಯೇ ಸೇವೆ ಸಲ್ಲಿಸ್ಬೇಕು ಅಂತ ಹೇಳಿ ಸ್ಫೂರ್ತಿ ಅವರಲ್ಲಿ ಯಾರಿಗಾದ್ರೂ ಹೋಗ್ತದೆ. ಅದರಲ್ಲಿ ಹವಾಯಿನಲ್ಲಿ 2 ವಾರಗಳ ಅನಂತರ ಶೀಲ ಪ್ರಭುಪಾದರು ದಿನಕ್ಕೆ ಸರಾಸರಿ 300 ಅಂಕೆಗಳನ್ನು ಸಾಗಿ 8ಮ ಸ್ಕಂದದಲ್ಲಿ
ಬಂದು ಇದ್ರು. ಅವರ ನಿದ್ರಾವಧಿ ತುಂಬಾ ಕಡಿಮೆಯಾಗಿತ್ತು, ಆರೋಗ್ಯ ಮಾತ್ರ ಸುಧಾರಿಸಿತ್ತು. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ್ರೆ ನೀವು ಹೆಚ್ಚು ನಿದ್ರಿಸದಿರುವುದೇ ಒಳ್ಳೆಯದು ಎಂದು ಪ್ರಭುಪಾದರು ಆಲೋಚನಾ ಮಗ್ನರಾಗಿ ಹೇಳ್ತಿದ್ರು. ಹಾಗೆ ಒಬ್ಬ ದೇವಾಲಯದ ಅಧ್ಯಕ್ಷನಿಗೆ ಜಿಪಿಸಿ ಅಧಿಕಾರಿಯಿಂದ ತೊಂದರೆಯಾಗಿದೆ ಎಂಬ ಸುದ್ದಿ ಬಂದಾಗ ತಮ್ಮ ಪ್ರಚಾರದ ಮುಖ್ಯ ಸಾಧನವಾದ ಬರವಣಿಗೆ ಕಾರ್ಯವು ಇಂದು ಉಪಾಧಿಗಳಿಂದ ಹೇಗೆ ಸೊರಗಬಹುದು ಎನ್ನುವುದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿ ತಿಳಿದುಕೊಳ್ತಾರೆ. ಹಾಗೆ ಎಂದುಕೊಂಡ್ರು. ಆದ್ರಂತ ಎಲ್ಲ ಆಡಳಿತ ಮಂಡಳಿಯ ಆಯುಕ್ತರಿಂದ ಅಂದ್ರೆ ಜಿಬಿಸಿಗಳಿಗೂ ಒಂದು ಪತ್ರವನ್ನು ಅವರು ಬರೀತಾರೆ. ಏನ್ ಪತ್ರ? ಪ್ರೀತಿಯ ಜಿಬಿಸಿ ಶಿಷ್ಯರೇ, ಆಶೀರ್ವಾದಗಳು ಅಂತೇಳಿ, ಎಲ್ಲರಿಗೂ ಆಶೀರ್ವಾದಗಳು ಅಂತ ಹೇಳಿ ಬರೀತಾರೆ ನೋಡಿ. ಕಳೆದ 10 ವರ್ಷಗಳಿಂದ ನಾನು ರೂಪರೇಷೆ ಹಾಕಿದ್ದೇನೆ. ನಾವು ಬ್ರಿಟಿಷ್ ಸಾಮ್ರಾಜ್ಯಕ್ಕಿಂತ ದೊಡ್ಡದಾಗಿ ಬೆಳೆದಿದ್ದೇವೆ. ಬ್ರಿಟಿಷ್ ಸಾಮ್ರಾಜ್ಯ ಕೂಡ ನಮ್ಮದರಷ್ಟು ವಿಸ್ತಾರವಾಗಿ ಇಲ್ಲ, ಆದರೂ ಅವರು ಜಗತ್ತಿನ ಒಂದು ಭಾಗದ ಮಾತ್ರ ಒಡೆಯರಾಗಿದ್ದಾರೆ ಅಷ್ಟೇ. ನಾವು ವರ್ಧಿಸುತ್ತಾ ಇದ್ದೇವೆ, ಹೆಚ್ಚು ಮೇಲೆ ಜಾಸ್ತಿ ವಿಸ್ತಾರಗೊಳ್ತಾ ಹೋಗ್ತಾ ಇದ್ದೇವೆ. ನಾವು ಮಿತಿಯೇ ಇಲ್ಲದಂತೆ ಇನ್ನೂ ಹೆಚ್ಚಾಗಿ ನಾವು ಬೆಳೀತಾ ಹೋಗ್ಬೇಕು. ಈಗ ನಾನು ಆ ಭಾಗವತದ ಅನುವಾದ ಕಾರ್ಯವನ್ನು ಪೂರ್ಣಗೊಳಿಸಬೇಕಾಗಿದೆ. ನಿಮ್ಮ ಗಮನಕ್ಕೆ ತರಲು ಇದನ್ನು ಬಯಸ್ತೇನೆ. ಇದು ಮಹತ್ತಮ ಕೊಡುಗೆ. ನಮ್ಮ ಗ್ರಂಥಗಳು ನಮಗೆಲ್ಲ ಗೌರವದ ಸ್ಥಾನವನ್ನು ಕೊಟ್ಟಿದೆ. ಜನರಿಗೆ ಈಗ ಖರ್ಚು, ದೇವಾಲಯ ಪೂಜೆಗಳಲ್ಲೆಲ್ಲ ನಂಬಿಕೆ ಇಲ್ಲ. ಆ ದಿನ ಓದವು. ಈಗ ನಮ್ಮ ಚೈತನ್ಯವನ್ನು ನಾವು ಉರುಪಿನಲ್ಲಿ ಇಟ್ಟುಕೊಂಡು ದೇವಾಲಯವನ್ನು ನಡೆಸಬೇಕಾದದ್ದು ನಮ್ಮ ಅನಿವಾರ್ಯ. ಬರಿಯ ಬೌದ್ಧಿಕತೆಯಿಂದ ಏನೂ ಪ್ರಯೋಜನವಿಲ್ಲ, ಆಚರಣೆಯ ಶುದ್ಧೀಕರಣೆ ಮಾತ್ರ ಅತ್ಯಗತ್ಯ ಅಂತ ಹೇಳ್ತಾರೆ. ನಾನು ಭಾಗವತದ ಅನುವಾದವನ್ನು ಮುಗಿಸಲು ನೆರವಾಗುವಂತೆ ಹೆಚ್ಚಾಗಿ ನನ್ನನ್ನು ಆಡಳಿತ ನಿರ್ವಹಣೆಯ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿ ಅಂತೇಳಿ ಪ್ರಾರ್ಥಿಸ್ತಾರೆ. ನಾನೇ ಸದಾ ನಿರ್ವಹಿಸಬೇಕಾಗಿ ಬಂದ್ರೆ ಪುಸ್ತಕ ರಚನೆಯ ಕಾರ್ಯವನ್ನು ಹೇಗೆ ತಾನೇ ಮಾಡ್ಲಿ? ಈ ಗ್ರಂಥವು ಒಂದು ಪವಿತ್ರ ದಾಖಲೆ. ನಾನು ಪ್ರತಿಯೊಂದು ಶಬ್ದವನ್ನು ಗಂಭೀರವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ನಿರ್ವಹಣೆಯ ಕಾರ್ಯವು ಬಿದ್ರೆ ಅನುವಾದ ಕಾರ್ಯವನ್ನು ನಾನು ಮುಗಿಸಲಾಗುವುದಿಲ್ಲ. ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಲಿಕ್ಕೆ ಎಂತಹುದೋ ಒಂದು ಮಾನಸಿಕ ಕಲ್ಪನೆಯನ್ನು ಮುಂದಿಡುತ್ತಿರುವಂತೆ ಮುಟ್ಟಾಳರಂತವರಲ್ಲ ನಾನು. ನಾನು ನೇಮಿಸಿರುವ ಸಹಾಯಕರು ಜಿಬಿಸಿ ದೇವಾಲಯಗಳ ಅಧ್ಯಕ್ಷರು ಮತ್ತು ಸನ್ಯಾಸಿಗಳು. ಇವರೆಲ್ಲರ ಸಹಕಾರವಿಲ್ಲದಿದ್ರೆ ನನ್ನ ಅನುವಾದದ ಕೆಲಸ ಏನು ಪೂರ್ಣಗೊಳ್ಳುವುದಿಲ್ಲ. ನಾನು ನನ್ನ ಅತ್ಯುತ್ತಮ ಶಿಷ್ಯರನ್ನು ಜಿಬಿಸಿಗಳಿಗಾಗಿ ನೇಮಿಸಿದ್ದೇನೆ. ಜಿಬಿಸಿಯವರು ದೇವಾಲಯದ ಅಧ್ಯಕ್ಷರುಗಳ ಬಗೆಗೆ ಅಗೌರವ ತೋರುವುದು ನನಗೆ ಇಷ್ಟವಿಲ್ಲ. ನೀವು ನನ್ನ ಸಲಹೆ ಕೇಳಿ ಚಿಂತೆ ಇಲ್ಲ, ಆದ್ರೆ ಮೂಲಭೂತ ತತ್ವವೇ ದುರ್ಬಲವಾಗಿ ಬಿಟ್ರೆ ಕೆಲಸಗಳೆಲ್ಲ ಮುಂದುವರಿಯುವುದು ಹೇಗೆ? ಶ್ರೀಮದ್ ಭಾಗವತವು ಜಗತ್ತಿಗೆ ನಮ್ಮ ಶಾಶ್ವತವಾದ ಕೊಡುಗೆ. ಅದನ್ನು ಮುಗಿಸಲು ನನಗೆ ಬಿಡುವು ದೊರಕುವಂತೆ ದಯವಿಟ್ಟು ನನ್ನೊಂದಿಗೆ ಆಡಳಿತಕ್ಕೆ ಸಹಕರಿಸಿ ಅಂತ ಹೇಳಿದ್ರು. ಶ್ರೀಮದ್ ಭಾಗವತದ ಕಾರ್ಯದಲ್ಲಿ ಅದ್ಭುತ ಪ್ರಗತಿ ಸಾಧಿಸುತ್ತಿದ್ದ ಕಾಲದಲ್ಲಿಯೇ ಹವಾಯಿಯಲ್ಲಿ ಇನ್ನೊಂದು ಗ್ರಂಥವನ್ನು ಆರಂಭಿಸುವ ಅವಕಾಶ ಪ್ರಭುಪಾದರಿಗೆ ಲಭಿಸುತ್ತದೆ. ಅವರು ದೀರ್ಘಕಾಲದ ಶಿಷ್ಯರು, ಸಂಪಾದಕರು ಆಗಿದ್ದ ಹಯಗ್ರೀವ ಅವರ ಪಶ್ಚಿಮದ ತತ್ವಜ್ಞಾನಿಗಳ ಬಗೆಗೆ ಶ್ರೀಲ ಪ್ರಭುಪಾದರ ಸಂದರ್ಶನ ವ್ಯಾಖ್ಯಾನ ಮಾಲೆಯಲ್ಲಿ ತಾವು ಸಹಕರಿಸಬಹುದಾ ಅಂತ ಹೇಳಿ ಕೇಳ್ತಾರೆ. ತಮ್ಮ ಮಾಜಿ ಕಾರ್ಯದರ್ಶಿ ಶ್ಯಾಮಸುಂದರರೊಂದಿಗೆ ಈ ಹಿಂದೆ ಪ್ರಭುಪಾದರು ಇದೇ ಯೋಜನೆಯನ್ನು ಆರಂಭಿಸಿದರು. ಆದ್ರೆ ಶ್ಯಾಮಸುಂದರರು ಇಸ್ಕಾನ್ ಕಾರ್ಯಗಳನ್ನು ಕೈಬಿಟ್ಟಿದ್ರಿಂದ ಅಲ್ಲದೆ ಅವರಿಬ್ಬರು ಈ ವಿಷಯದ ಬಗೆಗೆ ಸಿದ್ಧಪಡಿಸಿದ ಟೇಪುಗಳನ್ನು, ಅದರ ಬರೆಹ ಪ್ರತಿಗಳನ್ನು ಎಲ್ಲೋ ಇಟ್ಟು ಬಿಟ್ಟಿದ್ದಾರೆ. ಸಾಕ್ರೆಟಿಸ್ ಮತ್ತು ಪ್ಲೇಟೋಗಳಿಂದ ಮೊದಲು ಮಾಡಿ ಮತ್ತೆ ಆರಂಭಿಸೋಣ ಎಂದು ಹಯಗ್ರೀವರು ಸೂಚಿಸಿದ್ರು. ಆದ್ರೆ ಇದರ ವಿಧಾನ ಹೀಗೆ: ಪ್ರಭುಪಾದರ ಎದುರಿಗೆ ಹಯಗ್ರೀವರು ಒಬ್ಬ ನಿರ್ದಿಷ್ಟ ಪಾಶ್ಚಾತ್ಯ ತತ್ವಜ್ಞಾನಿಯ ಸಿದ್ಧಾಂತವನ್ನು ಸಾರಾಂಶ ರೂಪದಲ್ಲಿ ಮಂಡಿಸ್ತಾರೆ. ಪ್ರಭುಪಾದ ವೈದಿಕ ದೃಷ್ಟಿಕೋನದಿಂದ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಚಿಂತಕನ ಶ್ಲಾಘನೆ ಅಥವಾ ಟೀಕೆಗಳಿಗೆ ಅವರು ತೊಡಗ್ತಾರೆ. ಹಿಂದಿನ ವರ್ಷಗಳಲ್ಲಿ ನಡೆದ ಸಂದರ್ಶನಗಳ ಬಗೆಗೆ ಪ್ರಭುಪಾದರು ಅವರ ಶಿಷ್ಯರು ತುಂಬಾ ಉತ್ಸುಕರಾಗಿದ್ರು. ಆಮೇಲೆ ಅವರು ಪ್ರಭುಪಾದರು ಆ ಮಾಲೆಗೆ ಆಧ್ಯಾತ್ಮಿಕ ತಥ್ಯ ಮತ್ತೆ ಪರಮಾರ್ಶೆ ಎಂಬ ಆ ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಶ್ಯಾಮಸುಂದರರು ಟೇಪುಗಳನ್ನು ಕಳೆದು ಹಾಕಿದಾಗ ಏನ್ ಮಾಡಿದ್ರು, ಈ ಯೋಜನೆ ಎಲ್ಲ ಬಿದ್ದು ಹೋಯ್ತು ಮೇಲೆ. ಈಗ ಕಾಲೇಜಿನ ಮಾಜಿ ಪ್ರಾಧ್ಯಾಪಕರು, ಅಮೆರಿಕದ ಬ್ಯಾಕ್ ಟು ಗಾಡ್ ಹೆಡ್ಡಿನ ಮೂಲ ಸಂಪಾದಕರು ಆದ ಹಯಗ್ರೀವ ವೇದಾಂತದ ಈ ಸಂದರ್ಶನ ಗ್ರಂಥವನ್ನು ಪುನರ್ಜೀವಿಸಬೇಕು ಹಾಗೂ ಪ್ರಭುಪಾದರೊಂದಿಗೆ ಕೆಲ ಸಮಯ ಇರಲು ಹವಾಯಿಗೆ ಬರುವುದಾಗಿ ಅಪ್ಪನೆ ಕೇಳ್ತಾರೆ. ಇತರ ಅನೇಕ ಶಿಷ್ಯರುಗಳಂತೆ ಹಯಗ್ರೀವನು ಇಸ್ಕಾನ್ನ ನಿಯಂತ್ರಣ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದನ್ನು ಕೈಬಿಟ್ಟಿದ್ರು. ದೀಕ್ಷಾ ಪ್ರತಿಜ್ಞೆ ಸ್ವೀಕರಿಸಿದ
ಅನಂತರ ಕೂಡ ಕೆಲವರು ಶಿಷ್ಯರು ಇಂದ್ರಿಯಗಳ ಸೆಳೆತದಿಂದ ಪಾರಾಗಲು ಸಾಧ್ಯವಾಗದೆ ಇಸ್ಕಾನ್ನ ಕ್ರಿಯಾಶೀಲ ಭಕ್ತಿ ಸೇವೆಯ ಮಾರ್ಗವನ್ನು ಕೈ ಬಿಡುತ್ತಾರೆ ಎಂಬ ಸತ್ಯ ಸಂಗತಿಯನ್ನು ಶ್ರೀಲ ಪ್ರಭುಪಾದರು ಸಹಿಸಿಕೊಳ್ಳುವ ಸ್ಥಿತಿಯನ್ನು ಮುಟ್ಟಿದ್ರು. ಆರಂಭದ ವರ್ಷದಲ್ಲಿ ಯಾರಾದರೂ ಶಿಷ್ಯರು ಹೊರಟು ಹೋದಾಗ ಪ್ರಭುಪಾದರು ಅವರ ಅನುಯಾಯಿಗಳು ತೀರುವ ಅಘಾತದ ಪ್ರತಿಕ್ರಿಯೆಯನ್ನು ಸೂಚಿಸುತ್ತಿದ್ರು. ಆದ್ರೆ ಕಾಲದಲ್ಲಿ ಅಂತಹ ದುರ್ದೈವದ ಘಟನೆಗಳು ಮರುಕಳಿಸಿದಂತೆಲ್ಲ ಅದರಲ್ಲೂ ಪ್ರಮುಖ ವಿಶ್ವಾಸ ಇರುವಂತಹ ಶಿಷ್ಯರುಗಳಿಂದಲೇ ಆಗ ಏನಾಗ್ತದೆ, ಪ್ರಭುಪಾದರು ಅದಕ್ಕೆ ಹೊಂದಿಕೊಂಡು ಹೋಗ್ತಾರೆ. ಆದ್ರೂ ಹಾಗೆ ಬಿಟ್ಟು ಹೋದ ಶಿಷ್ಯರು ತಮಗೆ ಮಹತ್ವದ ಸೇವೆಯನ್ನು ಸಲ್ಲಿಸಿದ್ರೆ ಅಂತಹ ಕಳೆದು ಹೋದ ಮಗನ ಅಥವಾ ಮಗಳ ವಿರಹವನ್ನು ಅನುಭವಿಸುವುದನ್ನು ನಿಲ್ಲಿಸ್ತಿರ್ಲಿಲ್ಲ. ಇವರು ಅವರ ಮೇಲೆ ಕೃಪಾ ವರ್ಷ ಕರೆಯುವುದನ್ನಾಗಲಿ ಅಥವಾ ಮರಳಿ ಬರುವಂತೆ ಪ್ರೀತಿಯ ಆಹ್ವಾನ ಕೊಡುವುದನ್ನಾಗಲಿ ಎಂದೂ ಅವರು ನಿಲ್ಲಿಸಲಿಲ್ಲ. ನ್ಯೂಯಾರ್ಕಿನಲ್ಲಿ 1966 ಬೇಸಿಗೆಯಲ್ಲಿ ಶ್ರೀಲ ಪ್ರಭುಪಾದರ ಬಳಿಗೆ ಬಂದ ನೆಚ್ಚಿನ ಮಕ್ಕಳಲ್ಲಿ ಹಯಾಗ್ರೀವ್ ಅವರು ಕೂಡ ಒಬ್ಬರು. ಅವರು ಒಳ್ಳೆಯ ಸೇವೆಯನ್ನು ಮಾಡಿದರೆಂಬುದು ನಿಜ. ಆದರೆ ಅಲ್ಲಿ ಕೃಷ್ಣ ಪ್ರಜ್ಞೆ ಸರಳವಾದ್ರು ಕಟ್ಟುನಿಟ್ಟಾಗಿ ಇದ್ರು ಕೂಡ ತತ್ವಗಳನ್ನು ಅನುಸರಿಸಲು ಕೊನೆಗೆ ಅವರಿಗೆ ಸಾಧ್ಯವಾಗ್ತಿರ್ಲಿಲ್ಲ. ಈಗ ಭೋಗ ಜೀವನದ ವಿಪರ್ಯಗಳನ್ನು ಅನುಭವಿಸಿದ ಅನಂತರ ಮತ್ತೆ ತಮ್ಮ ಗುರು ಮಹಾರಾಜರ ಬಳಿಗೆ ಬಂದು ಸಂಕಲ್ಪವನ್ನು ಮಾಡ್ತಾರೆ. ಹಯಗ್ರೀವರು ತಮ್ಮ ಪ್ರಭುಪಾದರ ಕೊಠಡಿಗೆ ಬರ್ತಾರೆ. ಪ್ರಭುಪಾದ್ರೆ, ನಿಮ್ಮ ಹಳೆಯ ಹಯಗ್ರೀವ ಬಂದಿದ್ದೇನೆ ಅಂತ ಹೇಳ್ತಾರೆ. ಹಾಗೆಂದವರೇ ಬಿದ್ದು ಅಳ್ಲಿಕ್ಕೆ ಆರಂಭಿಸ್ತಾರೆ. ಪ್ರಭುಪಾದರು ಅವರಿಗೆ ಹಾರವೊಂದನ್ನು ಕೊಟ್ಟು ಅವರ ಕುಟುಂಬ ಹೇಗಿದೆ ಅಂತ ಹೇಳಿ ವಿಚಾರಿಸ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಲ್ಲೆಲ್ಲ ಹರಡಲಿ ಎಂದು ಶ್ರೀಕೃಷ್ಣನೇ ಹಯಗ್ರೀವನನ್ನು ಕಳಿಸಿದ್ದಾನೆ ಎಂದು ಇತರ ಭಕ್ತರ ಎದುರಿಗೆ ಅವರು ಹೇಳ್ತಾರೆ. ಪ್ರಭುಪಾದರನ್ನು ಒಂದು ದಿನ ಕೂಡ ಮರೆಯಲಿಕ್ಕೆ ಆಗ್ಲಿಲ್ಲ ಎಂದು ಹಯಗ್ರೀವ ಅವರು ಹೇಳಿದಾಗ ಪ್ರಭುಪಾದರು ಹೇಳಿದ್ರು, ನಾನು ಕೂಡ ಮರೆಯಲಿಲ್ಲ. ಹಯಗ್ರೀವ ಹೊರಟು ಹೋದನೇ ಎಂದು ನಾನು ಯೋಚಿಸ್ತಾ ಇದ್ದೆ. ನನ್ನ ಯೋಚನೆ ಕೂಡ ಅದೇ ಆಗಿತ್ತು. ಪ್ರಭುಪಾದರ ಕಂಠ ಗದ್ಗದಿತವಾಗಿತ್ತು. ನೇತ್ರಗಳು ಕಣ್ಣೀರಿನಿಂದ ತುಂಬಿ ಹೋಯಿತು. ಬಾಯಿಂದ ಮಾತೇ ಬರ್ಲಿಲ್ಲ ಅವರಿಗೆ. ಕೊನೆಗೆ ಎಲ್ಲರೂ ಕೊಠಡಿ ಬಿಟ್ಟು ಹೊರಡುವಂತೆ ಕೇಳಿಕೊಳ್ತಾರೆ. ಪ್ರಭುಪಾದರು ಮತ್ತು ಹಯಗ್ರೀವ ದಿನಾವು ಭೇಟಿ ಮಾಡ್ತಿದ್ರು. ಕೆಲವು ದಿನಗಳಂತೂ 2-3 ಗಂಟೆ ಒಟ್ಟಾಗಿ ಇರ್ತಿದ್ರು. ಆಧ್ಯಾತ್ಮಿಕ ತಥ್ಯ ಪರಾಮರ್ಶೆ ಮತ್ತೆ ಆರಾಮಗೊಂಡು ಭಾಗವತದ 8ಮ ಸ್ಕಂದದ ಜೊತೆಗೆ ಹೆಜ್ಜೆ ಹಾಕ್ತಿತ್ತು. ಮತ್ತೆ ಹಯಗ್ರೀವರು ಅದೇ ಮೂಲ ಸ್ಥಳಕ್ಕೆ, ಅಂದ್ರೆ ಶ್ರೀಲ ಪ್ರಭುಪಾದರ ಪಾದಾರವಿಂದಗಳಿಗೆ ಅವರ ಬಳಿಗೆ ಬಂದು ನೆಲೆಸಿದ್ರು. ಇಸ್ಕಾನ್ನ ಸಮಸ್ಯೆಗಳನ್ನು ಪರಿಹರಿಸುವಂತೆ ಗಳಿಗೆ ಪತ್ರಗಳನ್ನು ಬರೆದಿದ್ರು ಕೂಡ ಪ್ರಭುಪಾದರ ಸಮಸ್ಯೆಗಳ ಬಗೆಗೆ ಅವರು ತಿಳಿದುಕೊಳ್ತಿದ್ರು. ಅವರ ಸಹಾಯಕರು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಂದು ಕೆಟ್ಟ ಸುದ್ದಿಯನ್ನು ವರದಿ ಮಾಡ್ತಾರೆ. ಪ್ರಭುಪಾದರಿಗೆ ಸಮಸ್ಯೆಗಳ ವಿಚಾರ ತಿಳಿಯುತ್ತಿತ್ತು. ಅಮೆರಿಕದ ಒಂದು ಪ್ರದೇಶದ ಇಸ್ಕಾನ್ನಲ್ಲಿ ಜಿಬಿಸಿ ಕ್ರಿಯಾಶೀಲ ಸದಸ್ಯರಾಗಿದ್ದ ಮಧುದ್ವೀಸ ಸ್ವಾಮಿಗಳಿಂದ ಒಂದು ದಿನ ತಂತಿ ಸಂದೇಶ ಬರ್ತದೆ. ಕೃಷ್ಣ ಪ್ರಜ್ಞೆ ಪ್ರಬಲವಾಗಿ ಉಳಿದುಕೊಳ್ಳುವುದು ಮಧುದ್ವೀಶ್ವರಿಗೆ ತುಂಬಾ ಕಷ್ಟ ಆಯ್ತು. ಆಗ ಸಾಮಾನ್ಯವಾಗಿ ಪ್ರಭುಪಾದರ ಆ ಶಿಷ್ಯರುಗಳು ಮುಖ್ಯ ತೊಡಕುಗಳೆಂದ್ರೆ ಇಂದ್ರಿಯ ಲೋಲುಪ್ತಿಯ ಒತ್ತಡ. ಎಂದಿಗೂ ಅವರು ಪ್ರಭುಪಾದರ ವಿರುದ್ಧ ತಿರುಗಿ ಬಿದ್ದವರೇ ಅಲ್ಲ, ಅಥವಾ ಕೃಷ್ಣ ಪ್ರಜ್ಞೆಯ ಸೈದ್ಧಾಂತಿಕ ನಿಲುವುಗಳನ್ನು ಅವರು ಎಂದೂ ಪ್ರಶ್ನಿಸಲೂ ಇಲ್ಲ. ಅವರಲ್ಲಿ ಕೇವಲ ಆ ಮಾಯೆಯ ಸೆಳೆತಕ್ಕೆ ಎಲ್ಲರೂ ಒಳಗಾಗಿದ್ರು ಅಷ್ಟೇ. ಮಧುದೀಶ್ವರು ಜಿಬಿಸಿಗೆ ರಾಜೀನಾಮೆ ನೀಡಿರುವುದಾಗಿ ತಂತಿಕ ಕೂಡ ಕಳಿಸಿದರು. ಭಕ್ತಿ ಸೇವೆಯಲ್ಲಿ ಮುಂದುವರಿಯುವುದು ಅವರ ಇಚ್ಛೆಯಾಗಿದ್ರು. ಆಧ್ಯಾತ್ಮಿಕ ದೌರ್ಬಲ್ಯದ ಪರಿಣಾಮವಾಗಿ ಅವರು ರಾಜೀನಾಮೆ ಕೊಡುವ ಒತ್ತಡಕ್ಕೆ ಕೂಡ ಸಿಕ್ಕಿದ್ರು. ತಂತಿಯಲ್ಲಿ ಏನು ಹೆಚ್ಚಿನ ವಿವರಗಳು ಇರಲಿಲ್ಲ. ಆದ್ರೆ ಮಧುದ್ವೀಶರು ಒಂದು ಪ್ರೇಮ ಪ್ರಕರಣದಲ್ಲಿ ಸಿಕ್ಕಿಕೊಂಡಿದ್ದರೆಂದು, ದೇವಾಲಯದಿಂದ ನಿರ್ಗಮಿಸಿದ್ದರೆಂದು ಪ್ರಭುಪಾದರಿಗೆ ಸುದ್ದಿ ಬರ್ತದೆ. ಪಶ್ಚಿಮ ದೇಶದ ಜನ ಸನ್ಯಾಸ ತೆಗೆದುಕೊಳ್ಳುವ ವಿಷಯದಲ್ಲಿ ತಮ್ಮ ದೈವ ಸೋದರರು ಕಟುವಾಗಿ ಟೀಕಿಸ್ತಿದ್ರು. ಈ ಕಾರಣಕ್ಕೆ ಎಂತ ಪ್ರಭುಪಾದರು ಹೇಳಿದರು, ಈ ಪಶ್ಚಿಮದ ಜನ ಕಟ್ಟುನಿಟ್ಟಾದ ಸಾಮಾನು ಕೊಡಬೇಕು ನಾನು ಪ್ರತಿಜ್ಞೆಗಳನ್ನು ಕಾಪಾಡಿಕೊಂಡು ಹೋಗಲಾರರು. ಅಲ್ಲದೆ ಜರ್ಮನ್ ದೈವ ಸಹೋದರರೊಬ್ಬರು ಸ್ತ್ರೀಯರೊಂದಿಗೆ ಆಪ್ತ ಸಂಪರ್ಕ ಬೆಳೆಸಿಕೊಂಡು ಸಾಕಷ್ಟು ತೊಂದರೆಯನ್ನು ಅವರು ಕೊಡ್ತಾರೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಾನೇನು ಮಾಡ್ಲಿ ಹೇಳಿ, ಬರೀ ಮೂರನೆಯ ದರ್ಜೆಯ ಮೂರ್ಖರು ಮುಟ್ಟಾಳುಗಳೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಪುಣ್ಯಕ್ಕೆ ಆ ಕೃಷ್ಣನ ಕೃಪೆಯಿಂದ ಕೆಲಸ ತಮ್ಮೊಂದಿಗೆ
ಆ ಕೆಲಸ ಸಾಗುತ್ತದೆ ಅಷ್ಟೇ ಅಂತ ಹೇಳಿ ಪ್ರಭುಪಾದರಲ್ಲಿ ನೋವಿನಿಂದ ಹೇಳ್ತಾರೆ. ಇಲ್ಲಿಗೆ ಬಂದು ತಮ್ಮೊಂದಿಗೆ ಮಾತನಾಡುವಂತೆ ಮಧ್ವದ್ವೀಶರಿಗೆ ತಂತಿ ಕಳಿಸಿದ್ರು. ಶ್ರೀಲ ಪ್ರಭುಪಾದರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡಿದ್ರಾದ್ರೂ ಅವರು ವಿಚಲಿತರಾಗಿದ್ದರೆಂಬ ಸಂಗತಿ ಶಿಷ್ಯರಿಗೆಲ್ಲ ಗೊತ್ತಾಗಿತ್ತು. ತುಂಬಾ ಅದ್ಭುತ ಸೇವೆ ಮಾಡಿದ ಒಬ್ಬ ಮಗನ ಬಗೆಗೆ, ಒಬ್ಬ ಶಿಷ್ಯನ ಬಗೆಗೆ ಬಲವಾದ ಆ ಪ್ರೀತಿಯ ರಕ್ಷಣೆಯಿಂದ ಇದ್ದ ಪ್ರೀತಿಯ ರಕ್ಷೆ ಅದು ಇನ್ನೊಂದು ಪ್ರಕರಣವಾಗಿತ್ತು. ಇದು ಮತ್ತೆ ಕ್ರಿಯಾಶೀಲ ಆಡಳಿತ ನಿರ್ವಹಣೆಯಿಂದ ದೂರ ಆಗುವ ಪ್ರಭುಪಾದರ ಆಸೆ ಸಂದೇಹದಲ್ಲಿಯೇ ಉಳಿಯಿತು. ಕೃಷ್ಣ ಪ್ರಜ್ಞೆಯನ್ನು ಹರಡಲು ತಾವು ಮೂರ್ಖ ಮುಠಾಳರನ್ನು ಬೇಕಾದರೂ ತೊಡಗಿಸುವ ಪ್ರಯತ್ನದಲ್ಲಿ ಇರುವುದಾಗಿ ಹೇಳಿದ್ರು. ಕಟ್ಟ ಅನುಯಾಯಿಗಳು ಎಂದೂ ಸಿಕ್ಕುತ್ತಿಲ್ಲ. ಆದರೆ ಮಾಡುವುದೇನು? ಒಬ್ಬ ಸನ್ಯಾಸದ ಪದವಿ ಬಿಟ್ರೆ ಅವನು ಗ್ರಸ್ತನಾಗ್ತಾನೆ. ಆದ್ರೆ ಯಾರು ಬಿಟ್ಟು ಹೋಗೋರು? ಹರಿಸೌರಿಗಳು ಚೈತನ್ಯ ಮಹಾಪ್ರಭು ಮತ್ತು ಛೋಟಾ ಹರಿದಾಸರ ಕಥೆಯನ್ನು ಹೇಳುವ ಚೈತನ್ಯ ಚರಿತ್ರಾಮೃತವನ್ನು ಅದನ್ನು ನೆನಪಿಸ್ತಾರೆ. ಈ ಕಥೆಯಲ್ಲಿ ಪತಿತ ಸನ್ಯಾಸಿಗಳಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ಮರಳಿ ಪಡೆಯುವುದು ಕಷ್ಟವಾದಂತೆ ಕಾಣುತ್ತದೆ ಅಂತ ಹೇಳ್ತಾರೆ. ಸನ್ಯಾಸದಿಂದ ಯಾರು ಪತಿತನಾದವನು ವತಾಂಸಿ ತಾನು ಮಾಡಿದ ವಾಂತಿಯನ್ನು ತಾನೇ ತಿಂತಾನೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹಾಗೆ ಅವರು ಮತ್ತೆ ಗ್ರಾಸ್ತರಾದರೆ ಚೈತನ್ಯ ಮಹಾಪ್ರಭುಗಳಿಗೆ ಕೃಪೆಗೆ ಮತ್ತೆ ಪಾತ್ರರಾಗುವುದು ಹೇಗೆ ಅಂತ ಹೇಳಿ ಹರಿಸೌರಿಯವರು ಕೇಳ್ತಾರೆ. ಗುರು ಮಹಾರಾಜರು ಆ ಸೌಲಭ್ಯವನ್ನು ಕೊಟ್ಟು ಈ ಬಗೆಯ ವ್ಯವಸ್ಥೆಯನ್ನು ಮಾಡಿದರೆ ಆಗ ಕೃಷ್ಣ ಅದಕ್ಕೆ ಒಪ್ಪುತ್ತಾನೆ. ಕೃಷ್ಣ ಅದಕ್ಕೆ ಒಪ್ಪುತ್ತಾನೆ. ಮುಂದೆ ಈ ಶಿಷ್ಯ ಮತ್ತೆ ಸನ್ಯಾಸಿ ಆಗ್ತಾನೆ ಅಂತೇಳಿ ಪ್ರಭುಪಾದರಲ್ಲಿ ಉತ್ತರಿಸ್ತಾರೆ. ಹಿಂದೆ ಹೀಗೆ ಆಗಿತ್ತು. ಪ್ರಭುಪಾದರ ಹಾಗೆ ಪತಿತರಾದ ಸನ್ಯಾಸಿಗಳನ್ನು ಗ್ರಾಸ್ತರಾಗುವಂತೆ ಮತ್ತು ಸೇವೆಯಲ್ಲಿ ಉಳಿಯುವಂತೆ ಹೇಳಿದುದು ಉಂಟು. ಪ್ರಭುಪಾದರೆಂದ್ರು ಅದು ಅವಮಾನಕರ ಸ್ಥಿತಿ. ಆದ್ರೆ ಮಾಡುವುದೇನು? ಭಾರತದ ನನ್ನ ದೈವ ಸೋದರರು ನಾನು ಇಲ್ಲಿ ಬ್ರಾಹ್ಮಣ ದೀಕ್ಷೆ ಮತ್ತು ಸನ್ಯಾಸಿ ದೀಕ್ಷೆ ಕೊಡುತ್ತಿರುವುದನ್ನು, ಪಶ್ಚಿಮ ರಾಷ್ಟ್ರಗಳಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡುತ್ತಿರುವುದನ್ನು, ಮಹಿಳೆಯರು ದೇವಾಲಯದಲ್ಲಿ ಇರಲು ಬಿಟ್ಟಿರುವುದನ್ನು ಟೀಕಿಸ್ತಾರೆ. ಆದರೆ ಅಷ್ಟೆಲ್ಲ ಆದ್ರೂ ನಾನು ಈ ಕೃಷ್ಣ ಪ್ರಜ್ಞೆಯನ್ನು ಹರಡುತ್ತಾ ಇದ್ದೇನೆ. ಭಾರತದಲ್ಲಿ ಅಷ್ಟು ಕಟ್ಟುನಿಟ್ಟಾಗಿರುವವರು ಕೂಡ ಏನು ಮಾಡುತ್ತಿಲ್ಲ. ನಾನು ಹೇಗೆ ಪಕ್ಷಪಾತ ಬುದ್ಧಿ ತೋರಿಸಿದ್ರೆ ವೃಂದಾವನದಲ್ಲಿ ಇದ್ದಂತೆ ಎಲ್ಲೂ ಒಂಟಿಯಾಗಬೇಕಾಗ್ತದೆ ಮತ್ತೆ ಇಳಿಯಾಗಬೇಕಾಗ್ತದೆ ಅಂತೆ ಹರಿಸೌರಿಗಳು ಹೇಳ್ತಾರೆ. ನಾವು ಶುದ್ಧರಾಗುವುದಕ್ಕೆ ಇನ್ನೂ ಹಲವಾರು ತಲೆಮಾರುಗಳು ಬೇಕೆಂದು ಕಾಣ್ತದೆ ಅಂತ ಹೇಳಿ ಪ್ರಭುಪಾದರು ಉತ್ತರಿಸ್ತಾರೆ. ಪ್ರಾಮಾಣಿಕರಾಗಿದ್ರೆ ಒಂದೇ ತಲೆಮಾರು ಸಾಕು. ಆ ಸಂಜೆ ಇಡೀ ರಾತ್ರಿ ಅನುವಾದ ಕಾರ್ಯದಲ್ಲಿ ತೊಡಗಬೇಕೆಂದು ಪ್ರಭುಪಾದರು ಸಿದ್ಧರಾಗುತ್ತಿದ್ದಾಗಲೂ ಅವರಿಗೆ ಮಧುದ್ವೀಶ್ವರದೇ ಚಿಂತೆ. ಆದರೂ ಗಜೇಂದ್ರನಿಗೆ ಬಂದ ವಿಪತ್ತು ಎಂಬ ಶೀರ್ಷಿಕೆಯಲ್ಲಿ ಪಠ್ಯಾನುವಾದವನ್ನು ಆರಂಭಿಸ್ತಾರೆ. ದಿವ್ಯ ಗ್ರಹಗಳೊಂದರಲ್ಲಿದ್ದ ಆ ಗಜೇಂದ್ರನ ವಿಷಯವನ್ನು ಈ ಅಧ್ಯಾಯ ವಿವರಿಸುತ್ತದೆ. ಒಂದು ದಿನ ಗಜೇಂದ್ರನು ತನ್ನ ಪತ್ನಿಯರೊಂದಿಗೆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ತಟಕ್ಕನೆ ಒಂದು ಮೊಸಳೆ ಗಜೇಂದ್ರನ ಕಾಲನ್ನು ಹಿಡಿಯುತ್ತದೆ. ಮೊಸಳೆ ಗಜೇಂದ್ರನ ಒಂದು ಕಾಲನ್ನು ತನ್ನ ದವಡೆಯಲ್ಲಿ ಕಚ್ಚಿ ಹಿಡಿಯಿತು. ಆನೆ ಬಹಳ ಬಲಶಾಲಿ ಆಗಿದ್ರು ಕೂಡ ನೀರಿನಲ್ಲಿ ಮೊಸಳೆಯ ಬಿಗಿ ಹಿಡಿತದಿಂದ ಅದಕ್ಕೆ ತಪ್ಪಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಶ್ರೀಲ ಪ್ರಭುಪಾದರು ಬರೆಸುತ್ತಾ ಹೋಗ್ತಾರೆ. ಮುಂದೆ ನೀರಿನೊಳಗೆ ಎಳೆಯಲ್ಪಟ್ಟರಿಂದ ಮತ್ತು ಹಲವಾರು ವರ್ಷಗಳವರೆಗೆ ಬಿಡಿಸಿಕೊಳ್ಳಲು ಎಣಗಿದ್ದವರಿಂದ ಆನೆ ತನ್ನ ಮಾನಸಿಕ, ದೈಹಿಕ, ಇಂದ್ರಿಯ ಸತ್ವಗಳನ್ನು ಕಳೆದುಕೊಳ್ಳುತ್ತಾ ಬಂದಿತ್ತು. ಮೊಸಳೆಯಾದ್ರೂ ಜಲಚರ ಪ್ರಾಣಿಯಾಗಿದ್ದರಿಂದ ಅದರ ಉತ್ಸಾಹ, ದೇಹಶಕ್ತಿ ಮತ್ತು ಇಂದ್ರಿಯ ಶಕ್ತಿಗಳು ವರ್ಧಿಸುತ್ತಲೇ ಹೋದವು. ಪ್ರಭುಪಾದರು ಹೇಳ್ತಾರೆ, ಇದನ್ನು ಹೀಗೆ ಅನುವಾದ ಮಾಡಿಬಿಡಬಲ್ಲೆ. ಆದ್ರೆ ಇದನ್ನು ನಾನು ಬೇಗ ಅನುವಾದ ಮಾಡ್ಲಿಕ್ಕೆ ಆಗುವುದು. ಆದ್ರೆ ಸಾಮಾನ್ಯರಿಗೆ ಅರ್ಥವಾಗುವಂತೆ ಹೇಗೆ ನಿರೂಪಿಸ್ಬೇಕು ಎಂಬ ಬಗೆಗೆ ಚಿಂತನೆ ಮಾಡ್ಬೇಕು ಅಂತ. ದಿವ್ಯ ಗ್ರಹದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಎರಡು ಪ್ರಾಣಿಗಳ ನಡುವೆ ನಡೆದ ಈ ಸಂಗತಿಯ ಮಹತ್ವವನ್ನು ಸ್ಪಷ್ಟಪಡಿಸುವುದು ಹೇಗೆ? ಅದನ್ನು ನಿಶ್ಚಲವಾಗಿ ವೇದ್ಯವಾಗುವಂತೆ ಮಾಡುವುದು ಹೇಗೆ? ಅಲ್ಲಿ ಬರುವ ಮಹತ್ವದ ಸಂಸ್ಕೃತ ಶಬ್ದಗಳ ಹಾಗೂ ವಿಶ್ವನಾಥ ಚಕ್ರವರ್ತಿ, ಸನಾತನ ಗೋಸ್ವಾಮಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಮೊದಲಾದ ಪರಂಪರೆಯ ಆಚಾರ್ಯರ ವ್ಯಾಖ್ಯಾನಗಳ ಸಾರವನ್ನು ಗ್ರಹಿಸುವುದು ಹೇಗೆ? ಕೊಠಡಿಯ ಪ್ರಶಾಂತ ಮೌನದಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥವನ್ನು ಕುರಿತು ಹೇಳಲಿಕ್ಕೆ ಆರಂಭಿಸ್ತಾರೆ. ಆನೆ, ಮೊಸಳೆ ಅವುಗಳ ಉದ್ದದಲ್ಲಿ ವ್ಯತ್ಯಾಸ ಹೊಂದಿತ್ತು. ಆನೆಯು ಬಹಳ ಬಲಿಷ್ಠ ಪ್ರಾಣಿಯಾಗಿದ್ರು ಅದು ತನ್ನದಲ್ಲದ ಪ್ರದೇಶದಲ್ಲಿ ಅಂದರೆ ನೀರಿನಲ್ಲಿ ಇತ್ತು. 1000 ವರ್ಷಗಳ ಹೆಣಗಾಟದಲ್ಲಿ ಅದಕ್ಕೆ ಆಹಾರವೇನು ಸಿಕ್ಕಿರಲಿಲ್ಲ.
ಈ ಪರಿಸ್ಥಿತಿಯಲ್ಲಿ ಅದರ ದೈಹಿಕ ಶಕ್ತಿ ಇಳಿಮುಖವಾಗ್ತಾ ಬರ್ತದೆ. ಇದರ ಪರಿಣಾಮವಾಗಿ ಮನಸ್ಸು ಕೂಡ ದುರ್ಬಲವಾಗಿ ಇಂದ್ರಿಯಗಳು ಮಂಕಾಗಿದ್ದವು. ಆದ್ರೆ ಜಲಚರ ಪ್ರಾಣಿಯಾಗಿದ್ರಿಂದ ಮೊಸಳೆಗೆ ಏನು ಕಷ್ಟ ಆಗ್ಲಿಲ್ಲ. ಅದಕ್ಕೆ ಆಹಾರ ದೊರೆಯುತ್ತಿದ್ದರಿಂದ ಮಾನಸಿಕ ಶಕ್ತಿ ಮತ್ತು ಇಂದ್ರಿಯಗಳ ಭರವಸೆ ಸಿಕ್ಕಿತು. ಹೀಗೆ ಆನೆಯು ಶಕ್ತಿಗುಂದುತ್ತಾ ಹೋದಂತೆ ಮೊಸಳೆ ಹೆಚ್ಚು ಶಕ್ತಿಶಾಲಿಯಾಗುತ್ತಾ ಹೋಯಿತು. ಇದರಿಂದ ನಾವು ಓಕೆ, ಅಲ್ಲಿ ತನಕ ಓದಿ ಆಗಿದೆ. ನೆಕ್ಸ್ಟ್ ಒಂದು ಪೇಜ್ ಓದ್ಬೋದು. ಯಾರು ಓದ್ತೀರಿ ನೋಡೋ, ಒಂದು ನಿಮಿಷ. ರೀನಾ ಮಾತಾಜಿ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ. ಎಲ್ಲಿಂದ ಮಾತಾಜಿ? ಇದರಿಂದ ಒಂದು ಪೇಜ್ ಓದಿ. ಇದರಿಂದ ನಾವು ಒಂದು ಪಾಠ ಕಲಿಯಬಹುದು. ಮಾಯೆಯೊಂದಿಗಿನ ನಮ್ಮ ಹೋರಾಟದಲ್ಲಿ ನಮ್ಮ ಶಕ್ತಿ, ಉತ್ಸಾಹ ಮತ್ತು ಇಂದ್ರಿಯಗಳು ಉಗ್ರವಾಗಿ ಹೋರಾಡಲು ಅಸಮರ್ಥವಾಗುವ ಸ್ಥಿತಿಯಲ್ಲಿ ನಾವು ಇರಬಾರದು. ನಾಗರಿಕತೆಯನ್ನು ತಪ್ಪಾಗಿ ತಿಳಿದು ಎಲ್ಲ ಜೀವಿಗಳು ಕೊಳೆಯುತ್ತಿವೆಯಲ್ಲ, ಅದಕ್ಕೆ ಕಾರಣವಾದ ಮಾಯಾಶಕ್ತಿಯ ವಿರುದ್ಧ ನಮ್ಮ ಕೃಷ್ಣ ಪ್ರಜ್ಞೆಯ ಚಳುವಳಿಯು ಸಮರವನ್ನು ಸಾರಿದೆ. ಕೃಷ್ಣ ಪ್ರಜ್ಞೆಯ ಈ ಚಳುವಳಿಯ ಯೋಧರು ಯಾವಾಗಲೂ ದೇಹ ದಾರಾಢ್ಯ, ಉತ್ಸಾಹ ಮತ್ತು ಇಂದ್ರಿಯ ಶಕ್ತಿಗಳಲ್ಲಿ ಬಲಿಷ್ಠರಾಗಬೇಕು. ಹಾಗೆ ಗಟ್ಟಿಮುಟ್ಟಾಗಿರಲು ಅವರೆಲ್ಲ ಸಹಜ ಜೀವನ ಸ್ಥಿತಿಯಲ್ಲಿ ತಮ್ಮನ್ನು ಇಟ್ಟುಕೊಳ್ಳಬೇಕು. ಸಹಜ ಜೀವನ ಸ್ಥಿತಿ ಎಂಬುದು ಎಲ್ಲರಿಗೂ ಒಂದೇ ಬಗೆಯದಾಗಿರುವುದಿಲ್ಲ. ಆದುದರಿಂದ ಅದರಲ್ಲಿ ವರ್ಣಾಶ್ರಮ ಎಂಬ ವಿಧಗಳಿವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಯಾರೂ ಸನ್ಯಾಸ ತೆಗೆದುಕೊಳ್ಳಬಾರದು ಎಂದು ಸಲಹೆ ನೀಡಲಾಗಿದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದಾದೇನೆಂದರೆ, ಜನ ಬಲಿಷ್ಠರಲ್ಲವಾದುದರಿಂದ ಈ ಕಲಿಯುಗದಲ್ಲಿ ಸನ್ಯಾಸಾಶ್ರಮವು ತ್ಯಾಜ್ಯವಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು 24ನೇ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಉದಾಹರಣೆಯನ್ನು ಹಾಕಿಕೊಟ್ಟಿದ್ದಾರೆ. ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸ ತೆಗೆದುಕೊಂಡಿರುವುದರಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕೆಂದು ಸಾರ್ವಭೌಮ ಭಟ್ಟಾಚಾರ್ಯರಂತಹವರು ಮಹಾಪ್ರಭುಗಳಿಗೆ ಸಲಹೆ ಮಾಡಿದ್ದರು. ಪ್ರಚಾರ ಮಾಡಲಿ ಎಂದು ನಾವು ಹುಡುಗರಿಗೆ ಸನ್ಯಾಸ ದೀಕ್ಷೆ ಕೊಡುತ್ತೇವೆ, ಆದರೆ ಅವರು ಸನ್ಯಾಸ ದೀಕ್ಷೆಗೆ ಯೋಗ್ಯರಲ್ಲ ಎಂಬುದು ನಮ್ಮ ಅನುಭವಕ್ಕೆ ಬಂದಿದೆ. ನಾನು ಸನ್ಯಾಸಿ ಆಗಿರಲು ಯೋಗ್ಯನಲ್ಲ ಎಂದು ಯಾರಾದರೂ ಯೋಚಿಸಿದರೆ ಬಾಧಕವಿಲ್ಲ. ಅವರಿಗೆ ಲೈಂಗಿಕವಾಗಿ ಕ್ಷೋಭೆಯಾಗಿದ್ದರೆ ಅವರು ಲೈಂಗಿಕ ಚಟುವಟಿಕೆಗೆ ಅವಕಾಶವಿರುವ ಗೃಹಸ್ಥಾಶ್ರಮಕ್ಕೆ ಸೇರಿಕೊಳ್ಳಬೇಕು. ಒಂದು ಕ್ಷೇತ್ರದಲ್ಲಿ ತಾನು ದುರ್ಬಲ ಎಂದ ಮಾತ್ರಕ್ಕೆ ಮಾಯೆ ಎಂಬ ಮೊಸಳೆಯ ಎದುರು ಹೋರಾಡುವುದನ್ನೇ ನಿಲ್ಲಿಸಿ ಬಿಡಬೇಕು ಎಂದರ್ಥವಲ್ಲ. ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಆಶ್ರಯ ಪಡೆಯಬೇಕು. ಗಜೇಂದ್ರ ಮಾಡಿದುದನ್ನು ಮುಂದೆ ಹೇಳುತ್ತೇವಲ್ಲ, ಹಾಗೆ ಲೈಂಗಿಕ ಕಾಮನೆಗಳಿದ್ದಲ್ಲಿ ಆತನು ಗೃಹಸ್ಥಾಶ್ರಮ ಸೇರಬೇಕು. ಹೋರಾಟವನ್ನು ನಿಲ್ಲಿಸುವ ಅಗತ್ಯವಿಲ್ಲ. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಬೆಂಬಲ ನೀಡಿದ್ದಾರೆ. ಸ್ಥಾನೇ ಸ್ಥಿತಃ ಶ್ರುತಿ ಗತಾಂ ತನುವಾನ್ ಮನೋಭಿಹಿ. ತನಗೆ ಯಾವ ಆಶ್ರಮ ಸೂಕ್ತವೋ ಅಲ್ಲಿ ಉಳಿಯಬಹುದು. ಸನ್ಯಾಸವನ್ನೇ ತೆಗೆದುಕೊಳ್ಳುವುದು ಅಗತ್ಯವೇನಲ್ಲ. ಲೈಂಗಿಕ ಕ್ಷೋಭೆ ಇದ್ದವರು ಗೃಹಸ್ಥಾಶ್ರಮ ಸೇರಬಹುದು, ಆದರೆ ಹೋರಾಟ ಮಾತ್ರ ಮುಂದುವರಿಯುತ್ತಲೇ ಇರತಕ್ಕದ್ದು. ಲೋಕೋತ್ತರ ಸ್ಥಿತಿಯಲ್ಲಿರುವವರು ಕೃತಕ ಸನ್ಯಾಸ ತೆಗೆದುಕೊಳ್ಳುವುದು ಕೀರ್ತಿ ತರುವಂತಹುದಲ್ಲ. ಸನ್ಯಾಸವು ಸಮರ್ಪಕವೆನಿಸದಿದ್ದರೆ ಗೃಹಸ್ಥನಾಗಿ ಇನ್ನೂ ಹೆಚ್ಚಿನ ಸತ್ವದಿಂದ ಮಾಯೆಯೊಂದಿಗೆ ಹೋರಾಟ ನಡೆಸಬಹುದು. ಆದರೆ ಯುದ್ಧವನ್ನೇ ಕೈಬಿಟ್ಟು ಪಲಾಯನ ಮಾಡುವುದು ಸೂಕ್ತವಲ್ಲ. ಮಾಯೆಯ ಶಕ್ತಿಗಳೊಂದಿಗೆ ನೇರವಾಗಿ ಹೋರಾಡಿದ ಅನುಭವದ ಹಿನ್ನೆಲೆಯಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಸಾಕ್ಷಾತ್ಕಾರವನ್ನು ನಿರೂಪಿಸಿದರು. ಅವರು ಮಧುದ್ವೀಪರ ವಿಷಯವನ್ನೇ ಎತ್ತಿಕೊಂಡಿದ್ರು. ಮಧುದ್ವಿಷರ ವಿಷಯವನ್ನೇ ಎತ್ತಿಕೊಂಡಿದ್ದರು. ಅದನ್ನು ತಾತ್ಕಾಲಿಕ ಅಂಶಗಳಿಂದ ಬೇರ್ಪಡಿಸಿ ಎಲ್ಲ ಕಡೆಯ ಜನತೆಗೂ ಸೂಚನೆಯಾಗುವ ಹಾಗೆ ಅಮರವಾಗಿಸಿದ್ದರು. ತಮ್ಮ ಶಿಷ್ಯರು ಪತಿತರಾಗದಂತೆ ಅವರಲ್ಲಿ ಹೆಚ್ಚು ಶಕ್ತಿ ತುಂಬುವುದೇ ಪ್ರಭುಪಾದರ ಕೆಲಸವಾಗಿತ್ತು. ಅವರು ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಸಹ ಇಂದ್ರಿಯ ಕಾಮನೆಗಳ ಮೊಸಳೆ ತುಂಬಾ ಬಲಿಷ್ಠವಾಗಿ ಇರುತ್ತದೆ. ಅಕ್ರಮ ಲೈಂಗಿಕತೆ ಒಂದು ಶಾಶ್ವತ ರೋಗವಾಗಿದೆ. ಪಶ್ಚಿಮದವರಿಗೆ ಅವರನ್ನು ಬೆಳೆಸಿದ್ದೇ ಆ ವಾತಾವರಣದಲ್ಲಿ. ಅವರಿಗೆ ಅದೇ ಒಂದು ಗೀಳಾಗಿದೆ, ಅಲ್ಲದೆ ಅವರ ಸಮಾಜವು ಅದನ್ನು ಬೆಂಬಲಿಸಿದೆ. ಈ ಧೋರಣೆಯನ್ನು ಬದಲಾಯಿಸುವುದು ಕಷ್ಟ. ಆದುದರಿಂದ
ಬರವಣಿಗೆಯ ಜೊತೆಗೆ ಶಿಷ್ಯರಿಗೆ ತಾಳಿಕೊಳ್ಳುವಂತೆ ಸಲಹೆ ಕೊಟ್ಟು ಬಲಿಷ್ಠ ಪ್ರಚಾರಕರನ್ನಾಗಿ ಮಾಡಲು ಶ್ರೀಲ ಪ್ರಭುಪಾದರು ಪ್ರವಾಸ ಮತ್ತು ಪ್ರಚಾರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕಾಗಿತ್ತು. ಪ್ರಭುಪಾದರು ಮೊದಲು ವೃಂದಾವನದ ರಾಧೆ ದಾಮೋದರ ದೇವಾಲಯದಲ್ಲಿ ಬರೆಯುತ್ತಿದ್ದುದನ್ನು ಬಿಟ್ಟು ಪಶ್ಚಿಮದಲ್ಲಿ ಪ್ರಚಾರ ಕಾರ್ಯಕ್ಕೆಂದು ಬಂದರು. ಹಾಗೆಯೇ ಈಗ ಹವಾಯಿನಲ್ಲಿ ಬರಹ ಕಾರ್ಯವನ್ನು ನಿಲ್ಲಿಸಿ ಪ್ರಚಾರ ಕಾರ್ಯ ಮಾಡಬೇಕಾಗಿ ಬಂದಿದೆ. ಅವರು ಎಲ್ಲೇ ಹೋದರೂ ಬರವಣಿಗೆಯನ್ನು ಮುಂದುವರಿಸಲು ಸಿದ್ಧರಾಗಿದ್ದರು. ಇಷ್ಟು ದಿನವೂ ಅವರು ಹವಾಯಿನಲ್ಲಿ ಒಂದೇ ಒಂದು ತಿಂಗಳು ಉಳಿದುಕೊಳ್ಳಲು ಯೋಜಿಸಿದ್ದರು. ತಮಗೆ ಶಕ್ತಿ ಉತ್ಸಾಹಗಳು ತುಂಬಿಕೊಳ್ಳಲಿ ಎಂದು ಶಿಷ್ಯರೆಲ್ಲ ಗುರುಗಳ ಕಡೆ ನೋಡುತ್ತಿದ್ದರು. ಅದರಿಂದ ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲ, ತಮ್ಮ ಬದುಕಿನಲ್ಲಿ ಕೊನೆಯುಸಿರು ಇರುವವರೆಗೂ ಇದೇ ಅವರ ಉದ್ದೇಶವೂ ಆಗಿತ್ತು. ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇಲ್ಲಿ ನಾವು ಒಂದು ಪಾಠ ಕಲಿಬಹುದು. ಏನು ಅಂತ ಹೇಳಿದ್ರೆ, ಆ ಮೊಸಳೆ ಮತ್ತೆ ಆನೆದ್ರಿಂದ ಮಾಯೆಯೊಂದಿಗಿನ ನಮ್ಮ ಹೋರಾಟದಲ್ಲಿ ನಮ್ಮ ಶಕ್ತಿ ಉತ್ಸಾಹ ಮತ್ತು ಇಂದ್ರಿಯಗಳು ಅದು ಉಗ್ರವಾಗಿ ಹೋರಾಡಲು ಅಸಮರ್ಥವಾಗುವ ಸ್ಥಿತಿಯಲ್ಲಿ ನಾವು ಇರಬಾರ್ದು ಅಂತೇಳಿ, ನಾಗರಿಕತೆಯನ್ನು ನಾವು ತಪ್ಪಾಗಿ ತಿಳಿದು ಎಲ್ಲಾ ಜೀವಿಗಳು ಕೊಳೆಯುತ್ತಿರುವೆಯಲ್ಲ, ಅದಕ್ಕೆ ಕಾರಣವಾದ ಈ ಮಾಯಾಶಕ್ತಿ, ಅದರ ವಿರುದ್ಧ ನಮ್ಮ ಕೃಷ್ಣ ಪ್ರಜ್ಞೆ ಚಳವಳಿಯ ಸಮರವನ್ನು ಸಾರಿದೆ. ಕೃಷ್ಣ ಪ್ರಜ್ಞೆ ಈ ಚಳವಳಿಯ ಯೋಧರು ಯಾವಾಗಲೂ ದೇಹದಾಡಿಯ ಉತ್ಸಾಹ ಮತ್ತು ಇಂದ್ರಿಯ ಶಕ್ತಿಗಳಲ್ಲಿ ಬಲಿಷ್ಠರಾಗಬೇಕು. ಹಾಗೆ ಗಟ್ಟುಮುಟ್ಟಾಗಿರಲು ಅವರೆಲ್ಲ ಸಹಜ ಜೀವನ ಸ್ಥಿತಿಯನ್ನು ತಮ್ಮನ್ನು ಇಟ್ಟುಕೊಳ್ಬೇಕು. ಸಹಜ ಜೀವನ ಸ್ಥಿತಿ ಎಂಬುದು ಎಲ್ಲರಿಗೂ ಒಂದೇ ಬಗೆಯದು ಆಗಿರುವುದಿಲ್ಲ. ಅದರಲ್ಲಿ 4 ವಿಭಾಗಗಳಿವೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ವರ್ಣಾಶ್ರಮಗಳು, ವರ್ಣಗಳು 4 ಇದೆ. ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಯಾರು ಕೂಡ ಸನ್ಯಾಸ ತೆಗೆದುಕೊಳ್ಳಬಾರದು ಎಂಬ ಸಲಹೆ ನೀಡಲಾಗಿದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದ ಏನು, ಜನ ಬಲಿಷ್ಠರಾದರಲ್ಲವಾದುದರಿಂದ ಈ ಕಲಿಯುಗವು ಸನ್ಯಾಸಾಶ್ರಮದಕ್ಕೆ ಅದು ತ್ಯಾಜ್ಯವಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು 24ನೇ ವಯಸ್ಸಿನಲ್ಲಿ ಅವರು ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ. ಅದು ಒಂದು ಒಳ್ಳೆಯ ಉದಾಹರಣೆಯನ್ನು ಅವರು ಹಾಕಿದ್ದಾರೆ. ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸ ತೆಗೆದುಕೊಂಡಿರುವುದರಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅವರು ಸರ್ವಭೌಮ ಭಟ್ಟಾಚಾರ್ಯರಂತ ಅವರು ಕೂಡ ಮಹಾಪ್ರಭುಗಳಿಗೆ ಸಲಹೆ ಮಾಡಿದ್ರು, ಪ್ರಚಾರ ಮಾಡ್ಲಿ. ಅದು ಎಂದೂ ನಾವು ಹುಡುಗರಿಗೆ ಸನ್ಯಾಸ ದೀಕ್ಷೆ ಕೊಡ್ತೇವೆ, ಆದ್ರೆ ಅವರು ಸನ್ಯಾಸ ದೀಕ್ಷೆಗೆ ಯೋಗ್ಯರಲ್ಲ ಎಂಬುದು ನಮ್ಮ ಅನುಭವಕ್ಕೆ ಈಗ ಬಂದಿದೆ. ನಾನು ಸನ್ಯಾಸಿಯಾಗಿರಲಿಕ್ಕೆ ಯೋಗ್ಯನಲ್ಲ ಎಂದು ಯಾರಾದ್ರೂ ಯೋಚಿಸಿದ್ರೆ ಬಾಧಕ ಇಲ್ಲ, ಅದರಿಂದ ಏನು ತೊಂದರೆ ಇಲ್ಲ. ಅವರಿಗೆ ಲೈಂಗಿಕವಾಗಿ ಶೋಭೆಯಾಗಿದ್ರೆ ಅವರು ಲೈಂಗಿಕ ಚಟುವಟಿಕೆಗೆ ಅವಕಾಶವಿರುವ ಗೃಹಸ್ಥ ಆಶ್ರಮಕ್ಕೆ ಮಾತ್ರ ಸೇರಿಕೊಳ್ಬೇಕು. ಒಂದು ಕ್ಷೇತ್ರದಲ್ಲಿ ತಾನು ದುರ್ಬಲ ಎಂಬ ಮಾತ್ರಕ್ಕೆ ಅದು ಮಾಯಿ ಎಂಬ ಮೊಸಳೆಯ ಎದುರು ಹೋರಾಡುವುದನ್ನೇ ನಿಲ್ಲಿಸಿ ಬಿಡಬೇಕು ಎಂದು ಅರ್ಥ ಅಲ್ಲ. ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಆಶ್ರಯವನ್ನು ಪಡಿಬೇಕು. ಗಜೇಂದ್ರ ಮಾಡಿದುದನ್ನು ಮುಂದೆ ಹೇಳುತ್ತೇವೆ ಅಲ್ಲ, ಹಾಗೆ ಲೈಂಗಿಕ ಕಾಮನೆಗಳು ಇದ್ರೆ ಅವರು ಗೃಹಸ್ಥ ಆಶ್ರಮವನ್ನು ಸೇರ್ಬೇಕು. ಹೋರಾಟವನ್ನು ನಿಲ್ಲಿಸುವಂತಹ ಅಗತ್ಯವೇ ಇಲ್ಲ. ಆದುದರಿಂದ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೀತಿ ಬೆಂಬಲವನ್ನು ನೀಡಿದ್ದಾರೆ. ಸ್ಥಾನೇ ಸ್ಥಿತ ಶ್ರುತಿಗತಂ ತನುವಾನ್ ಮನೋಭಿ. ನನಗೆ ಯಾವ ಆಶ್ರಯ ಸೂಕ್ತವೋ ಅದನ್ನೇ ಆರಿಸಿಕೊಳ್ಬೇಕು, ಅಲ್ಲೇ ಉಳಿಬೇಕು. ಸನ್ಯಾಸವನ್ನು ತೆಗೆದುಕೊಳ್ಳುವುದೇನೋ ಅಗತ್ಯವೇನು ಬೇಕಂತ ಹೇಳಿಲ್ಲ. ಲೈಂಗಿಕ ಶೋಭೆ ಇದ್ರೂ ಗೃಹಸ್ಥಾಶ್ರಮವನ್ನು ಸೇರ್ಬಹುದು, ಆದ್ರೆ ಹೋರಾಟ ಮಾತ್ರ ಮುಂದುವರಿತಲೇ ಇರಬೇಕು. ಲೋಕೋತ್ತರ ಸ್ಥಿತಿಯಲ್ಲಿರುವವರು ಕೃತಕ ಸನ್ಯಾಸ ತೆಗೆದುಕೊಳ್ಳುತ್ತಿರುವುದು ಕೀರ್ತಿ ತರುವಂತದ್ದು ಅಲ್ಲ. ಅದು ಸನ್ಯಾಸವು ಸಮರ್ಪಕವೆನಿಸಿದ್ರೆ ಅವರು ಗೃಹಸ್ಥನಾಗಿ ಇನ್ನೂ ಹೆಚ್ಚಿನ ಸತ್ವದಿಂದ ಮಾಯೆಯಿಂದಕ್ಕೆ ಹೋರಾಟ ಮಾಡಬೇಕು. ಆದ್ರೆ ಯುದ್ಧವನ್ನೇ ಕೈಬಿಟ್ಟು ಪಲಾಯನ ಮಾಡುವುದು ಅದೇನು ಸೂಕ್ತವಲ್ಲ. ಮಾಯೆಯ ಶಕ್ತಿಗಳೊಂದಿಗೆ ನೇರವಾಗಿ ಹೋರಾಡಿದ ಅನುಭವದ ಹಿನ್ನೆಲೆಯಲ್ಲಿ ಶ್ರೀಲ ಪ್ರಭುಪಾದರು ಸಾಕ್ಷಾತ್ಕಾರ ಮಾಡಿ ನಿರೂಪಿಸುತ್ತಾರೆ. ಮಧುದ್ವಿಷದ ವಿಷಯವನ್ನು ಅವರು ಎತ್ತುತ್ತಾರೆ. ಮಧುದ್ವಿಷರ ವಿಷಯವನ್ನು ಅದನ್ನು ತಾತ್ಕಾಲಿಕ ಅಂಶಗಳಿಂದ ಬೇರ್ಪಡಿಸಿ ಎಲ್ಲಾ ಕಡೆಯ ಜನತೆಗೂ ಸೂಚನೆಯಾಗುವಂತೆ ಅವರು ಹಾಗೆ ಅಮರವಾಗಿ ಇಟ್ಟಿದ್ರು. ಆಮೇಲೆ ತಮ್ಮ ಶಿಷ್ಯರು ಪತಿತರಾಗದಂತೆ ಅವರಲ್ಲಿ ತುಂಬಾ ಶಕ್ತಿ ತುಂಬುವುದೇ ಪ್ರಭುಪಾದರ ಕೆಲಸ. ಅವರ ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಸಹ ಇಂದ್ರಿಯ ಕಾಮನೆಗಳ ಮೊಸಳೆ ಹೇಗೆ ತುಂಬಾ ಬಲಿಷ್ಠವಾಗಿ ಇರ್ತದೋ ಅದೇ ರೀತಿ ಅಕ್ರಮ ಲೈಂಗಿಕತೆ ಮತ್ತು
ಶಾಶ್ವತ ರೋಗ ಅದು ಆಗಿದೆ. ಪಶ್ಚಿಮದವರಿಗೆ ಅವರನ್ನು ಬೆಳೆಸಿದೇ ಈ ವಾತಾವರಣದಲ್ಲಿ ಅವರಿಗೆ ಅದೇ ಒಂದು ಗೀಳು. ಅದಲ್ಲದೆ ಅವರ ಸಮಾಜವು ಕೂಡ ಅದನ್ನೇ ಬೆಂಬಲಿಸಿದೆ. ಈ ಧೋರಣೆಯನ್ನು ಬದಲಾಯಿಸುವುದಕ್ಕೆ ಕಷ್ಟ. ಬರವಣಿಗೆ ಜೊತೆಗೆ ಶಿಷ್ಯರಿಗೆ ಹಾಕಿಕೊಳ್ಳುವಂತೆ ತಾಳಿಕೊಳ್ಬೇಕು, ತಾಳ್ಮೆ ವಹಿಸ್ಬೇಕು, ಸಲಹೆ ಕೊಟ್ಟು ಬಲಿಷ್ಠ ಪ್ರಚಾರಕರನ್ನಾಗಿ ಮಾಡ್ಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಶ್ರೀಲ ಪ್ರಭುಪಾದರು ಪ್ರವಾಸ ಮತ್ತು ಪ್ರಚಾರ ಕಾರ್ಯಗಳನ್ನು ಅವರು ಕೈಗೆತ್ತಿಕೊಳ್ಬೇಕಾಯ್ತು. ಪ್ರಭುಪಾದರು ಮೊದಲು ವೃಂದಾವನದ ರಾಧಾ ದಾಮೋದರ ದೇವಾಲಯದಲ್ಲಿ ಬರೆಯುತ್ತಿದ್ದುದನ್ನು ಬಿಟ್ಟು ಪಶ್ಚಿಮದಲ್ಲಿ ಪ್ರಚಾರ ಕಾರ್ಯಕ್ಕಿಂತ ಬರ್ತಾರೆ. ಆಮೇಲೆ ಹವಾಯಿನಲ್ಲಿ ಬರಹ ಕಾರ್ಯವನ್ನು ನಿಲ್ಲಿಸಿ ಪ್ರಚಾರ ಕಾರ್ಯ ಮಾಡಬೇಕಾಗಿ ಬರ್ತದೆ. ಅವರು ಎಲ್ಲಿ ಹೋದ್ರೂ ಬರವಣಿಗೆಯನ್ನು ಮುಂದುವರಿಸಲು ಸಿದ್ಧರಾಗಿದ್ರು. ಇಷ್ಟು ದಿನವೂ ಅವರು ಹವಾಯಿನಲ್ಲಿ ಒಂದೇ ಒಂದು ತಿಂಗಳು ಉಳಿದುಕೊಳ್ಳಲು ಯೋಚಿಸಿದ್ರು. ತಮ್ಗೆ ಶಕ್ತಿ ಉತ್ಸಾಹಗಳು ತುಂಬಿಕೊಳ್ಳಲಿ ಅಂತ ಹೇಳಿ ಶಿಷ್ಯರೆಲ್ಲ ಗುರುಗಳ ಕಡೆಗೆ ನೋಡ್ತಿದ್ರು. ಆದುದರಿಂದಾಗಿ ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲ, ತಮ್ಮ ಬದುಕಿನಲ್ಲಿ ಕೊನೆಯ ಉಸಿರು ಇರುವವರೆಗೂ ಅವರ ಉದ್ದೇಶ ಇದೇ ಆಗಿತ್ತು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಅನಂತ ಕೋಟಿ ಭಕ್ತ ವೃಂದಕ್ಕೆ ಜೈ. ಅನಂತ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು ಮಮತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮೀಟಿಂಗ್ ಇದೆ 6 ಗಂಟೆಗೆ. ಸೊ ನಾವು ಎಂಡ್ ಮಾಡೋಣ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಬಂದಿಲ್ಲ ಮಾತಾಜಿ. ಏನು ಅಟೆಂಡೆನ್ಸ್ ಲಿಂಕು ಬಂದಿಲ್ಲವಾ? ಹರೇ ಕೃಷ್ಣ ಓಕೆ, ಮಾತಾಜಿ, ಹರೇ ಕಳಿಸ್ತೇನೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯಾವಾಗ ಯುಗಾದಿ ಹಬ್ಬ? ನಾಡಿದ್ದು ಮಾತಾಜಿ, ಭಾನುವಾರ. ಭಾನುವಾರ. ಓಕೆ ಓಕೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು ಹಾಕಿದ್ದೆ ಮಾತಾಜಿ. ಮಾತಾಜಿ. ನಾನು